ನಮ್ಮೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ವ್ಯೂವರ್ಸ್ಗೆ ಲವ್ ರಿಬ್ಬನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ವಿವಿಡ್ ಡಿಸೋಜ. ಇವತ್ತು ನಮ್ಮೊಂದಿಗೆ ಒಬ್ರು ಅತಿಥಿ ಇದ್ದಾರೆ. ಒಂದು ಪ್ರಯೋಗ ಅನ್ನೋ ರೀತಿಯಲ್ಲಿ ಒಂದು ಲಾಗ್ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವರ ಹೆಸರು ಸಾಕ್ಷಾ ಅಂತ, ಕುಮಾರಿ ಸಾಕ್ಷಾ. ಇವರು ಮಂಗಳಮುಖಿಯಾಗಿದ್ದಾರೆ ಹಾಗೂ ಸಾಕಷ್ಟು ಸಾಧನೆ ಅವರ ಜೀವನದಲ್ಲಿ ಅವರು ಮಾಡಿದ್ದಾರೆ. ಸೊ ಅವರ ಪ್ರತಿಭೆಯನ್ನು, ಅವರ ಸಾಧನೆಯನ್ನು ನಿಮ್ಮೆಲ್ಲರ ಮುಂದೆ ತರಬೇಕು ಅಂತ ನಾವು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ. ಇವತ್ತು ಅದಕ್ಕೊಂದು ಅವಕಾಶ ಸಿಕ್ಕಿದೆ. ಆದ ಕಾರಣ ಇವತ್ತು ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವರ ಸಾಧನೆಗಳು ಏನು, ಅವರು ಏನೆಲ್ಲ ಇನ್ನೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಜೀವನದಲ್ಲಿ, ಅನ್ನೆಲ್ಲ ಬಗ್ಗೆ ನಾವು ಅವರೊಂದಿಗೆ ಇವತ್ತು ನಾವು ಮಾತಾಡೋಣ. ಸೊ ಸಾಕ್ಷಾ ಅವರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಿಮ್ಮ ಟೈಮ್ ಸಿಕ್ಕಿದೆ, ಇವತ್ತು ಬಂದಿದ್ದೀರಾ, ನಿಮ್ಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಸೊ ಸಾಕ್ಷಾ ಅವರೇ, ನಮ್ಮ ವೀಕ್ಷಕರಿಗೆ ಸಹ ಗೊತ್ತಾಗ್ಲಿಕ್ಕೆ ಬೇಕು, ನಮ್ಗೆ ಸಹ ತುಂಬಾ ವಿಷಯ ಗೊತ್ತಾಗ್ಲಿಕ್ಕೆ ಬೇಕು, ಯಾಕಂದ್ರೆ ನಮ್ಗೆ ಜಾಸ್ತಿ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಸೊ ನಿಮ್ಮ ಹೆಸರು ಸಾಕ್ಷಾ ಅಂತ ಈಗಾಗಲೇ ಗೊತ್ತಿದೆ ನಮ್ಗೆ. ನಿಮ್ಮ ಊರು ಮತ್ತೆ ನೀವು ಎಲ್ಲಿಯವರು, ನಿಮ್ಮ ಬಾಲ್ಯದ ದಿವಸಗಳು ಅದೆಲ್ಲ ನಿಮ್ಗೆ ನೆನಪಾಗೋದಾದ್ರೆ ನಮ್ಮೊಂದಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮೂಲತಃ ವೇಣೂರಿನ ಆಂಡಿಂಜೆ ಎಂಬಲ್ಲಿ ಜನಿಸಿದ್ದು. ಸೊ ನಾವಿಬ್ರು ಸಿಬ್ಲಿಂಗ್ಸ್, ನನ್ನ ತಂಗಿ ಮತ್ತು ನಾನು. ಸೊ ನಾರ್ಮಲ್ ಆಗಿ ನಾನು ಗಂಡಾಗಿ ಹುಟ್ಟಿದ್ದೆ. ಆದ್ರೆ ಬೆಳೀತಾ ಬೆಳೀತಾ ಹೆಣ್ಣಿನ ಭಾವನೆ ನನ್ನಲ್ಲಿ ಬಂತು. ಆಮೇಲೆ ನನ್ಗೆ ಗೊತ್ತಾಯ್ತು ನನ್ನಲ್ಲಿ ಈ ರೀತಿಯ ಬದಲಾವಣೆಗಳು ಆಗ್ತಾ ಇದೆ ಅಂತ. ಆಮೇಲೆ ನಾನು ಡಿಸಿಷನ್ ತಗೊಂಡೆ, ಸೊ ಇದು ಸರಿ ಹೋಗಲ್ಲ, ಹೋಗ್ತಾ ಹೋಗ್ತಾ ನನ್ಗೆ ಇದು ಪ್ರಾಬ್ಲಮ್ ಆಗಿ ಪರಿಣಮಿಸುತ್ತೆ ಅಂತ. ಆಮೇಲೆ ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿದೆ, ಅದಕ್ಕೆ ಒಪ್ಕೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ. ಆಮೇಲೆ ನಾನು ಸೈಕಾಲಜಿಸ್ಟ್, ನ್ಯೂರಾಲಜಿಸ್ಟ್ ಅವರ ಒಂದು ಪ್ರಕ್ರಿಯೆ ಮೂಲಕ ಅದಕ್ಕೊಂದು ಸಾಕ್ಷಿ ಏನಂತ ಬೇಕಲ್ವಾ ಎಲ್ಲದಕ್ಕೂ ಕೂಡ. ಇದು ಹೇಗೆ ಏನು ಅಂತ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಆಮೇಲೆ ನಾವು ಡಾಕ್ಟರ್ಸ್ ಮುಖಾಂತರ ಹೋಗಿ ಅದ್ರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಮೇಲೆ ಫ್ಯಾಮಿಲಿ ಕ್ಯಾರಿ ಮಾಡಿಸಿದ್ದೆ. ಆದ್ರೂ ಕೂಡ ಅವ್ರು ಒಪ್ಲಿಕ್ಕೆ ರೆಡಿ ಇರ್ಲಿಲ್ಲ. ಆಮೇಲೆ ನಾನು ಹೊರಗೆ ಬಂದೆ ಮನೆಯಿಂದ. ಓಕೆ, ಈಗ ನೀವೇ ಹೇಳಿದಾಗೆ ನೀವಿಬ್ರೇ ಮಕ್ಕಳು, ನೀವು ಮನೆಯಲ್ಲಿದ್ರಿ. ಫಸ್ಟ್ ನಿಮ್ಮದು ಎಜುಕೇಶನ್ ಎಲ್ಲ ಇಲ್ಲಿ ಆಯ್ತು, ನಿಮ್ಮ ಊರಲ್ಲಿ ಆಯ್ತಾ? ಮೊದಲಿಗೆ ನಾನು ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಮನೆ ಹತ್ರನೇ ಅಂಡಿಂಜೆ ಅಂತ, ಅಲ್ಲೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೈಸ್ಕೂಲ್ ಅನ್ನು ಕಾರ್ಕಳದಲ್ಲಿ. ಸೊ ಆಮೇಲೆ ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ ಇಂಜಿನಿಯರಿಂಗ್ GPT ಕಾರ್ಕಳ, ಸೊ ಅಲ್ಲಿ ಮಾಡಿದೆ. ಆಮೇಲೆ ಡಿಪ್ಲೊಮಾ ಆಗಿ ಮುಂದೆ ಏನ್ ಕಲ್ತ್ರಿ ನೀವು? ಆಮೇಲೆ ನಾನು ಜಾಸ್ತಿ ಅಂದ್ರೆ ಡಾನ್ಸ್ ಬಗ್ಗೆ ಫೋಕಸ್ ಮಾಡಿದೆ. ಯಾಕಂದ್ರೆ ನನ್ಗೆ ಮೆಂಟಲಿ ಹೆಲ್ತ್ ಇಂಪಾರ್ಟೆಂಟ್ ಆಗ್ಬೇಕಿತ್ತು. ಯಾಕಂದ್ರೆ ನಂತ ಸ್ವಲ್ಪ ಟೈಮ್ ಕೆಲ್ಸಕ್ಕೆ ಹೋಗಿದೆ, ಬಟ್ ನಂಗೆ ಮೆಂಟಲಿ ಸ್ವಲ್ಪ ಟಾರ್ಚರ್ ಆದಂಗಾಯ್ತು. ಯಾಕಂದ್ರೆ ನನ್ನ ಒಂದು ನಡವಳಿಕೆಯಿಂದ ಆಗಿರ್ಬೋದು, ನನ್ನ ಬಾಡಿಲಿ ಒಂಥರ ಹುಡುಗಿಯ ಫೀಲಿಂಗ್ಸ್ ಇತ್ತು. ಹಾಗಾಗಿ ನಾನು ಕಾಮನ್ ಆಗಿರ್ಲಿಲ್ಲ. ಸೊ ನನ್ಗೆ ನನ್ನ ಮೇಲೆ ಕಂಟ್ರೋಲ್ ಇರ್ಲಿಲ್ಲ. ಸೊ ನಂಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಯಾವ ತರ ಬಿಹೇವ್ ಮಾಡ್ತಾ ಇದ್ದೆ. ಕೆಲಸ ಟೈಮಲ್ಲೆಲ್ಲ ನಡಿವಾಗಿರ್ಬೋದು, ಹುಡುಗಿಯರ ತರ ನಡೀತಾ ಇದ್ದೆ ಅಂತ ಹೇಳ್ತಾ ಇದ್ರು. ಮತ್ತೆ ನನ್ನ ವಾಯ್ಸ್ ಕೂಡ ಅಷ್ಟೇ, ಫೀಮೇಲ್ ಸ್ವಲ್ಪ ಟೋನ್ ಇದೆ. ಮತ್ತೆ ಬಿಹೇವ್ ನೋಡಿರುವ ನೀವು ಮೆನ್ಷನ್ ಮಾಡುವ ಗಂಡ್ಸು ಹೇಗಿರ್ತಾರೆ, ಒಬ್ಳು ಹೆಂಗ್ ನಡ್ಕೊಳ್ತಾರೆ, ಒಂದು ವಾಕಿಂಗ್ ಸ್ಟೈಲ್ ಇಂದಿರ್ಬೋದು, ಅವ್ರು ಮಾತಾಡೋ ಶೈಲಿಯಲ್ಲಿ ಇರ್ಬೋದು, ಆ ತರ. ಸೊ ನಂಗೆ ಟೀಕೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ವರ್ಕಿಂಗ್ ಪ್ಲೇಸ್ ಅಲ್ಲಿ. ನೀನು ಆ ತರ ಹುಡುಗಿ ನೋಡು ಹೋಗ್ತಾ ಇದ್ದಾಳೆ, ಆ ತರ. ಆದ್ರೆ ಅದು ನನ್ಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಂಗೆ ಮೆಂಟಲಿ ಟಾರ್ಚರ್ ಕೊಟ್ಟಂಗೆ ಆಗ್ತದೆ. ನಾನು ಡೈಲಿ ಮನೆಗೆ ಬಂದು ಅದು ನನ್ನಷ್ಟಕ್ಕೆ ನಾನು ಆಳ್ತಾ ಇದ್ದೆ. ಸೊ ನನ್ಗೆ ನನ್ನನ್ನು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ, ಬಿಕಾಸ್ ನಮ್ಗೆ ಅದು ಗೊತ್ತಾಗಲ್ಲ. ಸೊ ಎಷ್ಟೋ ಸಲ ಟ್ರೈ ಮಾಡ್ತಿದ್ದೆ ನಾನು, ಬಾಯ್ ತರ ವಾಕ್ ಮಾಡ್ಬೇಕು, ಆ ತರ ಬಾಯ್ ತರ ಟ್ರೈ ಮಾಡಬೇಕು, ಬಟ್ ಇಟ್ ಡಸಂಟ್ ಹ್ಯಾಪನ್. ಸೊ ಅದು ಆಲ್ರೆಡಿ ನನ್ನ ಹಾರ್ಮೋನ್ಸ್, ಲೇಡಿ ಹಾರ್ಮೋನ್ಸ್ ಜಾಸ್ತಿ ಆಗಿತ್ತು. ಸೊ ನಾನು ಕಷ್ಟ ಆಯ್ತು. ಆಮೇಲೆ ನಾನು ಅನ್ಕೊಂಡೆ ಡ್ಯಾನ್ಸ್ ನನ್ಗೆ ತುಂಬಾ ಇಷ್ಟ. ಸೊ ನಾವು ಯಾವುದನ್ನ ಇಷ್ಟಪಡ್ತೇವೆ ಆ ಕೆಲಸ ಮಾಡಿದ್ರೆ ಸ್ವಲ್ಪ ಮೆಂಟಲಿ ಕೂಡ ಹೆಲ್ತ್ ಇರುತ್ತೆ. ಅದಕ್ಕೋಸ್ಕರ ನಾನೇನು ಅನ್ಕೊಂಡೆ, ಅದಕ್ಕಿಂತ ಮುಂಚೆ ನನ್ನನ್ನು ನಾನು ಏನು ಅಂತ ಜನರಿಗೆ ತೋರಿಸ್ಬೇಕು. ಸೊ ಜನರು ಇಲ್ಲ ಅಂದ್ರೆ ನಾನು ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನನ್ಗೆ DKD ಅಂತ ಪ್ಲಾಟ್ಫಾರ್ಮ್ ಸಿಕ್ತು. ಅದ್ರ ಮೂಲಕ ನಾನು ಸೆಲೆಕ್ಟ್ ಆದೆ. ಆಮೇಲೆ ಜನರಿಗೆ ಹೇಳ್ದೆ ನಾನು ಈ ತರ ನಾನು ಟ್ರಾನ್ಸ್ಜೆಂಡರ್.
ಸೊ ನನ್ನನ್ನು ಅಕ್ಸೆಪ್ಟ್ ಮಾಡಿ ಅಂತ. ಸೊ ನನ್ಗೆ ಇಬ್ಬರಿಗೆ ಫ್ಯಾಮಿಲಿಗೆ ಹೇಳೋಕ್ ಆಗ್ತಾ ಇರ್ಲಿಲ್ಲ. ನನ್ನ ಮನೆಯವ್ರಿಗೆ ಹೇಳ್ಬೋದು, ಎಲ್ರಿಗೂ ಹೇಳ್ತಾ ಕೂತ್ಕೊಂಡು ಹೋಗಕ್ಕಾಗಲ್ಲ. ಅಲ್ಲದೆ ಮನೆಯವ್ರಿಗೂ ಕೂಡ ಟಾರ್ಚರ್ ಎಲ್ಲಿ ಕೇಳ್ತಾರೆ, ಅದೇನು ಏನು ಹೇಗೆ ಅಂತ. ಸೊ ಅದಕ್ಕೆ ಒಂದು ಮಾಧ್ಯಮ ಅಂತ ಬಂದಾಗ, ಟಿವಿ ಚಾನೆಲ್ಸ್ ಎಲ್ಲ ಬರುವಾಗ, ಸೊ ಅಬ್ವಿಯಸ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ನಾನು ಒಂದು ಮಾಧ್ಯಮದ ಮೂಲಕ ಎಲ್ರಿಗೂ ಹೇಳ್ಬೋದು, ಅವ್ರು ಅರ್ಥ ಮಾಡ್ಕೊಳ್ಳಿ ಆಗದಿರ್ಲಿ, ಬಟ್ ನಾನ್ ಏನ್ ಹೇಳ್ಬೇಕು ಅದನ್ನು ಎಲ್ರಿಗೂ ಕೂಡ ತಿಳಿಸ್ಬೋದು ಅಂತ ನಂಗಿದು ಈಸಿ ಆಯ್ತು. ಅಂದ್ರೆ ನೀವು ನಿಮ್ಮದು ಎಜುಕೇಶನ್ ಆದ ಕೂಡಲೇ ಡಿಪ್ಲೊಮಾ ಮಾಡಿದ್ರಲ್ಲ, ಡಿಪ್ಲೊಮಾ ಆದ್ಮೇಲೆ ನೀವು ವರ್ಕ್ ಮಾಡಿದ್ರ ಬೇರೆ ಕಡೆಯಲ್ಲಿ? ಡಿಪ್ಲೊಮಾ ಯಾವ್ದ್ರಲ್ಲಿ ಡಿಪ್ಲೊಮಾ ಮಾಡಿದ್ರಿ? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಆಮೇಲೆ ವರ್ಕ್ ಮಾಡಿದ್ರಾ? ಹೌದು, ಸ್ವಲ್ಪ ಅಂದ್ರೆ ನಮ್ಗೆ ಟ್ರೈನಿಂಗ್ ಹೋಗ್ಲಿಕ್ಕೆ ಇರುತ್ತೆ ಬೆಂಗಳೂರು, ಅಲ್ಲಿ ಇನ್ಫೋಸಿಸ್ ಅಲ್ಲಿ ಎಲ್ಲ. ಸೊ ಫಸ್ಟ್ ಗೆ ನಮ್ಗೆ ಟ್ರೈನಿಂಗ್ ಕೊಡ್ತಾರಲ್ವಾ, ಸೊ ನಾವು ಕೆಲ್ಸಕ್ಕೆ ಜಾಯ್ನ್ ಆಗುವ ಮುಂಚೆ ಸ್ವಲ್ಪ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಸ್ಕಿಲ್ಗೆ ಅಂತ ಕಳಿಸ್ತಿದ್ರು. ಅದಾದ್ಮೇಲೆ ನಿಮ್ಗೆ ಡ್ಯಾನ್ಸ್ ಹೋಗ್ಬೇಕು ಅಂತ ಅನಿಸುತ್ತೆ, ಕೆಲ್ಸ ಬೇಡ ಅಂತ ನೀವು ಡ್ಯಾನ್ಸ್ ಮಾಡುವ ಇಚ್ಛೆ ನಿಮ್ಗೆ ಮೊದಲೇ ಸ್ಕೂಲಲ್ಲಿ ಇರುವ ಟೈಮಲ್ಲೇ ಇತ್ತ, ಅಥವಾ ಈ ಕೆಲಸದ ಕಡೆಯಲ್ಲಿ ನಿಮ್ಗೆ ಏನೆಲ್ಲ ಕೇಳಲಿಕ್ಕೆ ಸಿಕ್ಕಿತ್ತು ಬೇರೆಯವರಿಂದ, ಅದರಿಂದಾಗಿ ಆಮೇಲೆ ನೀವು ಅನ್ಕೊಂಡ್ರು ನಾನು ಡ್ಯಾನ್ಸ್ ಮಾಡ್ಬೇಕು ಅಂತ? ಇಲ್ಲ, ನಾನು ಮೊದ್ಲಿಂದಲೇ ಸ್ಕೂಲ್ ಕಾಲೇಜಸ್ ಎಲ್ಲ ತುಂಬಾ ಫೇಮಸ್ ಆಗಿದೆ ಡ್ಯಾನ್ಸ್ ಅಲ್ಲಿ. ನಾನು ಫಸ್ಟ್ ಗೆ ನಾನು ಭರತನಾಟ್ಯಂ ಕ್ಲಾಸ್ ಜಾಯ್ನ್ ಆಗಿದ್ದೆ, ನಮ್ಮ ಸ್ಕೂಲ್ ಅಲ್ಲೇ ಇತ್ತು. ನಾನು ಫ್ರೀ ಎಜುಕೇಶನ್ ಕಲ್ತಿದ್ದು ಹೈಸ್ಕೂಲ್ ಎಲ್ಲ. ಆವಾಗ ನಮ್ಗೆ ಭರತನಾಟ್ಯಂ ಅದು ಬೇರೆ ಬೇರೆ ಡಾನ್ಸ್ ಫಾರ್ಮ್ಸ್ ಎಲ್ಲ ಅಲ್ಲೇ ಹೇಳ್ಕೊಟ್ಟು. ಬಟ್ ನಾನು ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇರೋದ್ರಿಂದ ಕೊರಿಯೋಗ್ರಾಫರ್ಸ್ ಎಲ್ಲ ಹೇಳ್ತಾ ಇದ್ರು, ನೀವಾಗೆ ಡಾನ್ಸ್ ಸ್ಟಾರ್ಟ್ ಮಾಡ್ಬೋದಲ್ಲ, ನಿಮ್ಗೆ ಸ್ಕಿಲ್ ಇದೆ. ಮತ್ತೆ ತುಂಬಾ ಕಡೆ ಕಾಂಪಿಟೇಷನ್ಸ್ ಅಲ್ಲೆಲ್ಲ ನಾನು ಮೆಡಲ್ಸ್ ಎಲ್ಲ ತಗೊಂಡಿದ್ದೇನೆ. ಸೊ ಆವಾಗ ನನ್ಗೆ ಗೊತ್ತಾಯ್ತು ಇದರಲ್ಲೇ ಅಚೀವ್ ಮಾಡಿದ್ರೆ ಸೊ ಒಳ್ಳೆ ಹೆಸರು ಗಳಿಸ್ಬೋದು ಅಂತ. ಓಕೆ, ನೀವು ಶಾಲೆಗೆ ಹೋಗ್ತಾ ಇರುವಾಗ ಸಾಧಾರಣ ಒಂದು ಎಷ್ಟು ಏಜ್ ಆಗುವಾಗ ನಿಮ್ಗೆ ಅನಿಸಿತು ನಾನು ಹುಡುಗ ಅಲ್ಲ, ನನ್ನೊಳಗೆ ಹುಡುಗಿ ತರ ಫೀಲಿಂಗ್ಸ್ ಬರ್ತಾ ಇದೆ ಅಂತ? ನನ್ಗೆ ಅದೇ ಹೈಸ್ಕೂಲ್ ಟೈಮಲ್ಲಿ ಸ್ವಲ್ಪ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಆಗ್ತಾ ಬಂತು. ಸೊ ಪ್ರೌಢಾವಸ್ಥೆಗೆ ಬಂದ್ಮೇಲೆ ಅಂದ್ರೆ ನಾವು PUC ಆಗ ಒಂದು ಆಕರ್ಷಣೆ ಅಂತ ಬರುತ್ತಲ್ವಾ, ಗಂಡಿಗೆ ಹೆಣ್ಣಿನ ಮೇಲೆ, ಹೆಣ್ಣಿಗೆ ಗಂಡಿನ ಮೇಲೆ. ಬಟ್ ನಮ್ಗೆ ಆತರ ಫೀಲಿಂಗ್ಸ್ ಬರ್ತಾ ಇರ್ಲಿಲ್ಲ. ನನ್ಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಅಂದ್ರೆ ನಾನು ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಟೀಚ್ ಮಾಡಕ್ ಹೋಗ್ತಾ ಇದ್ದೆ. ಸೊ ದೆನ್ ಅವಾಗ ಎಲ್ಲ ಹುಡುಗರಿಗೆಲ್ಲ ಡ್ಯಾನ್ಸ್ ಟೀಚ್ ಮಾಡೋಕ್ ಇರುತ್ತಲ್ಲ, ಅವಾಗೆಲ್ಲ ಟೀಕೆ ಮಾಡೋದು ಜಾಸ್ತಿ ಹುಡುಗರೆಲ್ಲ. ನಿಂಗ್ ಚೆನ್ನಾಗಲ್ಲ, ಹುಡುಗರ ಜೊತೆನೆ ಇರ್ತಿ, ಯಾವಾಗ್ಲೂ ಡ್ಯಾನ್ಸ್ ಕಲಿಸ್ಕೊಂಡು ಫ್ಲರ್ಟ್ ಮಾಡ್ಕೊಂಡೆಲ್ಲ ಇರ್ಬೋದು ಅಂತ. ಬಿಕಾಸ್ ನಾನು ಅವಾಗ ಹೇಳ್ತೇವೆ, ಇಲ್ಲ ನಂಗೆ ಆತರ ಫೀಲಿಂಗ್ಸ್ ಬರ್ತಾ ಇಲ್ಲ, ದೇ ಆರ್ ಲೈಕ್ ಸಿಸ್ಟರ್ಸ್ ಆ ತರ ಅಂತ. ಹೋಗು ನೀನ್ ತಮಾಷೆ ಮಾಡ್ತೀಯ, ಎಲ್ರು ಹಾಗೆ ಹೇಳೋದು ಅಂತ ಹೇಳ್ತು. ಬಟ್ ಅವಾಗ ನನ್ಗೆ ನಾನೇ ಕ್ವಶನ್ಸ್ ಮಾಡ್ತಿದ್ದೆ, ಯಾಕೆ ನಂಗೆ ಆತರ ಫೀಲಿಂಗ್ಸ್ ಬರ್ತಾ ಇಲ್ಲ. ಈವನ್ ಕಾಮನ್ ಆಗಿ ಬರ್ಬೇಕಲ್ಲ ಎಲ್ಲ ಬಿಕಾಸ್ ನಾನು ಅನ್ಕೊಳ್ತಿದ್ದೆ, ನಾನು ತುಂಬಾ ಸೈಲೆಂಟ್ ಆಗಿದ್ದೆ ಆ ಟೈಮಲ್ಲೆಲ್ಲ. ಸೊ ನಾನು ನನ್ನ ಸಿಸ್ಟರ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅದೇ ನಿಮ್ಗೆ ಸಿಸ್ಟರ್ ಮನೇಲಿ ಇದ್ರು, ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ, ನಿಮ್ಮ ತಂಗಿ ಹತ್ರ ಏನು ಕೂಡ ಈ ಬಗ್ಗೆ ಎಲ್ಲ? ಅಲ್ಲಿವರೆಗೆ ನಾನು ಅದ್ರ ಬಗ್ಗೆ ನನ್ಗೆ ಕ್ವಶನ್ಸ್ ಇತ್ತಲ್ಲ, ಹಾಗಾಗಿ ಬೇಡ, ನನ್ಗೆ ಫಸ್ಟ್ ಕನ್ಫರ್ಮೇಶನ್ ಆಗ್ಬೇಕು, ಆಮೇಲೆ ಹೇಳೋಣ ಅಂತ ನಾನು ವೇಟ್ ಮಾಡ್ತಿದ್ದೆ. ಬಿಕಾಸ್ ನನ್ಗಿಂತ ಸಣ್ಣವಳಲ್ಲ, ಅವಾಗ ಅವಳಿಗೆ ಕೂಡ ಅಷ್ಟು ನಾಲೆಜ್ ಇಲ್ಲ. ಸೊ ಅದನ್ನ ಕೇಳುವಷ್ಟು ಪೇಷನ್ಸ್ ಕೂಡ ಇರ್ಲಿಲ್ಲ. ಸಾಧಾರಣ ಎಷ್ಟು ವರ್ಷ ಇರುವಾಗ ನೀವು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ರಿ ಈ ವಿಷಯ? ನಂದು ಎಜುಕೇಶನ್ ಎಲ್ಲ ಆದ್ಮೇಲೆ, ಡಿಪ್ಲೊಮಾ ಎಲ್ಲ ಆದ್ಮೇಲೆ ಹೇಗೆ ರಿಯಾಕ್ಷನ್ ಬಂತು ಅವ್ರದ್ದು, ಏನ್ ಹೇಳಿದ್ರು ಇದಕ್ಕೆ? ಯಾಕಂದ್ರೆ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆಲ್ಲ ಹೋಗ್ತಿದ್ನಲ್ಲ, ಆವಾಗ ನಾನ್ ಲೇಡಿ ಪಾರ್ಟ್ಸ್ ಎಲ್ಲ ಮಾಡಿದೆ ಕಥಕ್ಕಲ್ಲಿ. ಬಿಕಾಸ್ ನನ್ನ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ಇರೋ, ಕಥಕ್ ಆಲ್ಮೋಸ್ಟ್ ಬಾಯ್ಸ್ ಕಡಿಮೆ ಕಲಿಯೋದು. ಸೊ ಹಾಗಾಗಿ ಕಾಂಪಿಟೇಷನ್ಸ್ ಅಥವಾ ರಿಯಾಲಿಟಿ ಶೋಸ್ ಎಲ್ಲ ಬರುವಾಗ ನಾನು ಅವ್ರು ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಅವಾಗ ಏನಾಗ್ತದೆ, ನಾನು ಒಬ್ಬನೇ ಹುಡುಗ ಆಗ್ತಿದೆ, ಬಿಕಾಸ್ ಲೀಡ್ ನಾನೇ ತೆಗಿತಿದ್ದು ನನ್ನ ಕ್ಲಾಸಲ್ಲಿ. ಸೊ ಅಂದ್ರೆ ನಾನು ಎಕ್ಸ್ಪರ್ಟ್ ಇದೆ ಕಥಕಲ್ಲಿ. ನೀವು ಇದು ಚಕ್ಕರ್ ಹೊಡೆಯೋದಿರುವ ಟರ್ನ್ಸ್ ಇರ್ಬೋದು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೌಂಟ್ ಅಲ್ಲಿ. ಸೊ ಅವಾಗ ಸ್ಟೂಡೆಂಟ್ಸ್ ಜಸ್ಟ್ ಬಿಗಿನರ್ ಅಷ್ಟೇ, ತುಂಬಾ ಅದು ಅಂದ್ರೆ ಟ್ರೈನಿಂಗ್ ಆಗಿ ತುಂಬಾ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪಾರ್ಟಿಸಿಪೇಟ್ ಮಾಡ್ಲೇಬೇಕಿತ್ತು. ಆವಾಗ ನಾನು ಏನಾಗ್ತದೆ, ಲೇಡಿ ಪಾರ್ಟ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಅವಾಗ ನನ್ನ ಮನೆ ಕ್ವಶನ್ಸ್ ಮಾಡಿದೆ, ನೀನ್ ಬಾಯ್ ಆಗಿ ಮಾಡ್ಬೋದಿತ್ತಲ್ಲ, ಯಾಕೆ ಲೇಡಿ ತರ ಮಾಡ್ತಾ ಇದೀಯಾ? ನಾನು ಹೇಳ್ತೆ, ಇಲ್ಲ ಅದು ಜಸ್ಟ್ ಡಾನ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೇರ್ಸ್ ಎಲ್ಲ ಬಿಡ್ತಾ ಇದ್ದೆ, ಅಂಡ್ ಕಥಕ್ಕಿಗೆ ಮೇನ್ ಹೇರ್ಸ್ ಬೇಕಾಗುತ್ತೆ ಕಥಕ್ ಫಾರ್ಮ್ ಅಲ್ಲಿ. ಸೊ ಅದಕ್ಕೆ ಅವಾಗ ಹೇಳ್ದೆ, ಬೇಡ ನೀನ್ ಡಾನ್ಸ್ ಬಿಡು, ಆ ತರ ಎಲ್ಲ ವಾಪಸ್ ಬೇಡ. ಇಲ್ಲ ನಾನು ಮತ್ತೆ ಅವಾಗ ಅನ್ಕೊಂಡೆ, ಇಲ್ಲ ಇದು ರೈಟ್ ಟೈಮ್ ಅಂತ. ನಾನು ಇಲ್ಲ ನನ್ನ ಬಿಹೇವ್ ಕೂಡ ಸ್ವಲ್ಪ ಹುಡುಗಿ ತರನ ಆಗ್ತಾ ಇದೆ, ನಾನು ನಿಮ್ಗೆ ಹೇಳ್ಬೇಕಂತ ಅನ್ಕೊಳ್ತಿದ್ದೆ. ಬಟ್ ಅದಕ್ಕೆ ಸರಿ ಟೈಮ್ ಸಿಗ್ತಾ ಇರ್ಲಿಲ್ಲ. ಇವಾಗ ಹೇಳ್ತಾ ಇದ್ದೇನೆ, ನನ್ ಆ ತರನೇ ಫೀಲಿಂಗ್ಸ್ ಇದೆ. ನಾನು ಅದಕ್ಕಿಂತ ಮುಂಚೆನೆ ನಾನು ಸೈಕಾಲಜಿಸ್ಟ್, ನ್ಯೂರಾಲಜಿಸ್ಟ್
ಜೊತೆ ಹೋಗಿ ಎಲ್ಲ ಮಾತಾಡಿ ಎಲ್ಲ ಬಂದಾಗಿತ್ತು. ಯಾಕಂದ್ರೆ ನನ್ಗೆ ಹೇಳ್ಬೇಕಂದ್ರೆ ಅದಕ್ಕೊಂದು ಸಾಕ್ಷಿ ಅಂತ ಬೇಕಾಗಿತ್ತು. ನೀನ್ ಹೆಂಗ್ ಹೇಳ್ತೀಯ ಅದು ಸುಮ್ನೆ ಸುಳ್ಳು ಆ ತರ ಎಲ್ಲ ಹೇಳ್ತಾರೆ. ಇಲ್ಲ ನೀನ್ ಚೇಂಜ್ ಮಾಡ್ಕೊ, ಮೈಂಡ್ ಸೆಟ್ ಏನೋ ಚೇಂಜ್ ಮಾಡ್ತಿದ್ಯಾ ಆ ತರ, ಹುಡುಗಿಯರು ಡಾನ್ಸ್ ಕ್ಲಾಸ್ ಅಲ್ಲೆಲ್ಲ ಇರ್ತೀಯಲ್ಲ ಅದಕ್ಕೋಸ್ಕರ ಆ ತರ ಅಂತ ಹೇಳ್ತಾರ ಅನ್ಕೊಂಡ್ಬಿಟ್ಟು ನಾವು ಮೊದ್ಲೇ ರೆಡಿ ಮಾಡಿಟ್ಕೊಂಡ್ವಿ. ನೋಡಿ ಈ ತರ ಡಾಕ್ಟರ್ ಸರ್ಟಿಫಿಕೇಟ್ಸ್ ಕೂಡ ಇದೆ ನನ್ನ ಜೊತೆ. ಈ ತರ ನನ್ನ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಇದೆ, ಹುಡುಗರ ಹಾರ್ಮೋನ್ಸ್ ಕಡಿಮೆ ಇದೆ, ಹುಡುಗಿ ಹಾರ್ಮೋನ್ಸ್ ಜಾಸ್ತಿ ಇದೆ, ಮತ್ತೆ ನನ್ನ ಬಿಹೇವಿಯರ್ಗೆ ಏನ್ ಕಾರಣ. ಸೊ ಅದು ಕಾಮನ್ ಆಗಿ ಎಲ್ಲರಲ್ಲೂ ಅದು ಕೆಲವೊಂದು ಆಗುತ್ತೆ ಆ ತರ. ಬಟ್ ಅದಕ್ಕೆ ನಾವು ಒಮ್ಮೆಲೆ ಭಯ ಬೀಳ್ಬಾರ್ದು. ಸೊ ನಮ್ಗೆ ಕೂಡ ಅದಕ್ಕೆ ಅಚೀವ್ ಮಾಡ್ಬೋದು. ನಂಗೆ ಈಗ ಟ್ಯಾಲೆಂಟ್ ಇದೆ, ಅದ್ರ ಮೂಲಕ ಇನ್ನು ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನು ಮುಂದಕ್ಕೆ ಬೆಳಿಬೋದು ಅಂತ. ಬಟ್ ಅವ್ರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ನಾವು ಅದೆಲ್ಲ ಇಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ. ಇದು ಅದೇ ಲೈಕ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಅಕ್ಸೆಪ್ಟೆಂಟ್ ಗೊತ್ತಿದೆ ಜನರ ಮೆಂಟಾಲಿಟಿ ಯಾವ ತರ ಅಂತ. ಒಂದು ಅಂಗವಿಕಲರು ಆ ತರ ಇದ್ರೆ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಒಂದು ಟ್ರಾನ್ಸ್ಜೆಂಡರ್ ಮನೇಲಿ ಇದ್ದಾರೆ ಅಂತ ಅನ್ಕೊಂಡ ತಕ್ಷಣ ಯಾರು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಸೊ ಆಮೇಲೆ ನಾನು ಅನ್ಕೊಂಡೆ, ಅಂದ್ರೆ ನಮ್ಗೆ ಅವರು ನಮ್ಮ ಮಂಗಳಮುಖಿ ಕಮ್ಯುನಿಟಿಯಲ್ಲಿ ಕೆಲವರು ನಂಗೆ ಪರಿಚಯ ಇದ್ರು. ಸೊ ಹಾಗಾಗಿ ನಾನು ಅವ್ರ ಹತ್ರ ಕೇಳಿದ್ದೆ, ಈ ತರ ಆಗುತ್ತಾ ಹೇಗೆ ಹಾಗೆ ಅಂತ. ಅಂದ್ರೆ ನಾನು ಇದರಲ್ಲಿ ಟಿವಿ ಅಲ್ಲೆಲ್ಲ ಒಂದು ಸಂದರ್ಶನ ಎಲ್ಲ ನಡೀತದಲ್ಲ, ಅದ್ರಲ್ಲೆಲ್ಲ ಅವ್ರ ಬಗ್ಗೆ ಎಲ್ಲ ಬರುತ್ತಾ, ಅವಾಗೆಲ್ಲ ನಂಬರ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅದನ್ನ ಕಲೆಕ್ಟ್ ಮಾಡಿ ಕಾಲ್ ಮಾಡ್ಬಿಟ್ಟು ನಂಗೂ ನಿಮ್ ತರ ಫೀಲಿಂಗ್ಸ್ ಬರ್ತಾ ಇದೆ, ನನ್ನ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಅವ್ರು ಮೆಸೇಜ್ ಹಾಕಿದ್ರು, ನನ್ಗೆ ಮನೇಲಿ ಇರಕ್ ಆಗ್ತಾ ಇಲ್ಲ, ಸೊ ಈ ತರ ಟಾರ್ಚರ್ ಆಗ್ತಿದೆ, ಜಾಸ್ತಿ ಆಗ್ತಿದೆ. ಸೊ ಮನೇಲಿ ನಂಗೆ ಒಂದು ಅವಕಾಶ ಕೊಡಿ, ನಿಮ್ ಜೊತೆ ಇರ್ಲಿ, ನಿಮ್ ತರನೆಲ್ಲ ನಾನು ಆಗ್ಬೇಕು ಅಂತ. ಆಮೇಲೆ ನನ್ನ ಮನೆಯಿಂದ ಹೊರಗೆ ಬಂದೆ. ಸಾಧಾರಣ ಯಾವ ವರ್ಷ ನಿಮ್ಗೆ ಅನಿಸಿತು ನನ್ಗೆ ಇನ್ನು ಮನೆಯಲ್ಲಿ ಸಹಿಸ್ಕೊಳಕ್ ಆಗಲ್ಲ, ನಾನು ಹೊರಗೆ ಹೋಗ್ಬೇಕು, ಮಂಗಳಮುಖಿ ಅವ್ರ ಜೊತೆ ಇರ್ಬೇಕು ಅಂತ? ಯಾವ ವರ್ಷ ಇದು? ಅದು 2009. 2009 ಅಲ್ಲಿ. ಓಕೆ. ಸೊ ಈಗ 2009 ಅಲ್ಲಿ ನೀವು ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಯೋಚನೆ ಮಾಡ್ತೀರಿ, ಹೇಳಿ ಬಂದ್ರ ಅಥವಾ ಹೇಳದೇನೆ ಬಂದ್ರ? ನಾನು ಹೇಳಿದ್ದೆ ಮೊದ್ಲೇ, ನನ್ಗೆ ಇಲ್ಲಿ ಇರಕ್ಕಾಗಲ್ಲ, ನಾ ಹೋಗ್ತೀನಿ ಅಂತ. ಸೊ ಅವ್ರ ಅದನ್ನ ಸೀರಿಯಸ್ ಆಗಿ ಅಷ್ಟೇ ಇರ್ಲಿಲ್ಲ. ಈಗ ನಿಮ್ ಮನೆಯಿಂದ ಹೊರಗ್ ಬಂದ್ಮೇಲೆ ನಿಮ್ಮನ್ನ ಹುಡುಕೋ ಪ್ರಯತ್ನ ಅವ್ರು ಮಾಡಿದ್ರ? ಇಲ್ಲ, ನಾ ಹೋಗೋಗ್ಲೇ ನಾನು ಕಾಲ್ ಮಾಡಿ ಹೇಳ್ಬಿಟ್ಟೆ, ನಾನು ಹೀಗೆ ಹೋಗ್ತಾ ಇದ್ದೀನಿ, ನೀವೇನ್ ಟೆನ್ಷನ್ ಮಾಡ್ಬೇಡಿ, ನಾನೇನಂತ ನಾನು ನಿಮ್ಗೆ ತೋರಿಸ್ತೀನಿ, ಆಮೇಲೆ ನಾನು ಬರ್ತೀನಿ. ಬಿಕಾಸ್ ನಾನು ಆವಾಗ ಡಿಕೆಡಿಗೆ ಆಡಿಷನ್ ಕೊಟ್ಟಿದ್ದಷ್ಟೇ, ನಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇತ್ತು. ಸೊ ಹಾಗಾಗಿ ಒಂದ್ಸಲ ಸೆಲೆಕ್ಟ್ ಆಗ್ಲಿ ಅಂತ ನಾನು ವೆಯ್ಟ್ ಮಾಡ್ತೆ. ಯಾಕಂದ್ರೆ ನಾನು ಸಡನ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಯಾರು ಒಪ್ಕೊಳ್ಳಿಕ್ ರೆಡಿ ಇರಲ್ಲ. ಸೊ ನಾನು ಡಿಕೆಡಿಗೋಸ್ಕರ ಹೋಗ್ತಿದ್ದೀನಿ ಅಂದ್ರೆ ಯಾರಷ್ಟು ನನ್ನನ್ನು ತಡೆ ಹಿಡಿಯೋದಿಲ್ಲ ಅಂತ ಗೊತ್ತಾಯ್ತು. ಸೊ ಅವಾಗ ಆಮೇಲೆ ನಾನು ಸೆಲೆಕ್ಟ್ ಆದಂತ ಗೊತ್ತಾಯ್ತು. ಆಮೇಲೆ ನಾನು ಡಿಕೆಡಿಗೆ ಹೋದೆ. ಅವಾಗ ಹೋಗ್ಬೇಕಾದ್ರೆ ನಾನು ಮೊದ್ಲೇ ಅವ್ರಿಗೆ ಮೆನ್ಷನ್ ಮಾಡಿರ್ಲಿಲ್ಲ ನಾನು ಟ್ರಾನ್ಸ್ಜೆಂಡರ್ ಆಗಿ ಹೋಗ್ತೀನಿ ಅಂತ. ಸೊ ನಾನು ಅವ್ರು ಅನ್ಕೊಂಡಿದ್ರು ನಾನು ಮೇಲಾಗೆ ಹೋಗ್ತೀನಿ ಅಂತ. ಅಲ್ಲಿವರೆಗೆ ನಾನು ಏನಂತ ಹೇಳ್ತಾ ಇದ್ದೆ, ನಾನು ಪ್ರಾಕ್ಟೀಸ್ ಸೆಷನ್ ಇದೆ, ನಾನು ಟ್ರೈನಿಂಗ್ ಇದೆ, ಅದಕ್ಕೋಸ್ಕರ ನಾನು ಹೊರಗಿದ್ದೀನಿ ಅಂತ ಹೇಳಿದೆ ಮನೆಗೆ. ಇದು ಜಿ ಕನ್ನಡ ಡಿಕೆಡಿ ಯಾವ ಸೀಸನ್, ಯಾವ ವರ್ಷ? ಸೀಸನ್ 6 2009. 2 years back. 2 years back. ಓಕೆ. ಇವಾಗ ಸೀಸನ್ 7 ಅಷ್ಟೇ ಮುಗಿದಿತ್ತು ರೀಸೆಂಟ್ಲಿ. ಓಕೆ. ಸೊ ಆಮೇಲೆ ನೀವು ಡಿಕೆಡಿದ್ದು ಇದಕ್ಕೆ ಬಂದ್ರಿ, ಡಿಕೆಡಿ ಸ್ಟೇಜ್ಗೆ ಬಂದ್ರಿ. ಅಲ್ಲಿ ನಿಮ್ಮನ್ನು ನೀವು ಟ್ರಾನ್ಸ್ಜೆಂಡರ್ ಅಂತ ಅವ್ರು ಅಕ್ಸೆಪ್ಟ್ ಮಾಡಿದ್ರ? ಅವ್ರದ್ದು ಎಂತ ರಿಯಾಕ್ಷನ್ ಇತ್ತು ಆಗ? ಫಸ್ಟಿಗೆ ಅಂದ್ರೆ ನಿಮ್ಗೆ ಆಡಿಷನ್ ಅಲ್ಲ, ನಿಮ್ಗೆ ನಿಮ್ಮ ಬಯೋಡಾಟಾ ಎಲ್ಲ ಕೊಡ್ಬೇಕಾಗಿತ್ತು. ಅವಾಗಲೇ ನಾನು ಫಸ್ಟ್ ಮೆನ್ಷನ್ ಮಾಡಿದೆ, ನನ್ನ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ನನ್ನ ಟ್ಯಾಲೆಂಟ್ ಅನ್ನು ಶೋಕೇಸ್ ಮಾಡೋದು. ದೆನ್ ನನ್ನ ಏನಂತ ನನ್ನ ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಮಂದಿ ಮಂಗಳಮುಖಿಯರಿದ್ದಾರೆ, ಅವರೆಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಎಲ್ಲೆಲ್ಲೋ ಇದ್ದು, ಸೊ ಮನೆಯವ್ರಿಗೂ ಗೊತ್ತಿರಲ್ಲ ಏನಾಗಿದೆ ಏನ್ ವಿಚಾರ, ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಏನು, ಅವ್ರಿಗೆ ಯಾವ ತರ ಫೀಲಿಂಗ್ಸ್ ಇರುತ್ತೆ, ಅವರನ್ನು ಯಾಕೆ ಅಕ್ಸೆಪ್ಟೆನ್ಸ್ ಮಾಡ್ಬೇಕು, ಅಕ್ಸೆಪ್ಟೆನ್ಸ್ ಮಾಡಿದ್ರೆ ಯಾವ ತರ ಸಾಧನೆ ಮಾಡ್ಬೋದು. ಸೊ ನಾನೊಂಥರ ಅಚೀವ್ಮೆಂಟ್ ಮಾಡಿದ್ರೆ ತುಂಬಾ ಮಂದಿಗೆ ಒಂದು ಸ್ಫೂರ್ತಿ ಆಗುತ್ತೆ. ತುಂಬಾ ಮಂದಿ ನಮ್ಮ ಮನೆಯಲ್ಲಿ ಈ ತರ ಇದ್ದಾರೆ, ಸೊ ಅವ್ರಿಗೆ ಯಾವ ತರ ಕೌನ್ಸಿಲಿಂಗ್ ಕೊಡಿಸ್ಬೋದು, ಅವ್ರಿಗೆ ಯಾವ ತರ ಒಂದು ಉದ್ಯೋಗ ಕೊಡ್ಬೋದು, ನಮ್ ಜೊತೆನೆ ಇದ್ದು ಅವರು ಯಾವ ತರ ಇರ್ಬೋದು, ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಯಾವ ತರ ಬೆಳಿಬೋದು ಅಂತ. ಯಾಕಂದ್ರೆ ಅವ್ರಿಗೆ ಒಂದ್ ಸಪೋರ್ಟ್ ಇಲ್ಲದೆ ಅವ್ರು ಹೊರಗೆ ಬಂದ್ಮೇಲೆ ಅವ್ರಿಗೊಂದು ಕೆಲಸ ಸಿಗದೆ, ಏನು ಸಿಗದೆ, ಮೆಂಟಲ್ ಟಾರ್ಚರ್ ಸಿಕ್ಬಿಟ್ಟು ಅವ್ರು ಏನೇನೋ ವೃತ್ತಿಗೆ ಹೋಗ್ತಾರೆ. ಸೊ ಅವ್ರಿಗೆ ಸರಿಯಾದ ಒಂದು ಟ್ರೈನಿಂಗ್ ಸಿಕ್ಕು, ಎಲ್ಲರೂ ನೀವು ಕೂಡ ನಮ್ ತರನೇ ಆ ತರ ಅವರು ನಮ್ಮನ್ನು ಒಂದು ಒಳ್ಳೆ ರೀತಿ ನೋಡ್ಕೊಂಡ್ರೆ
ಬೇರೆ ಕೆಲ್ಸಕ್ಕೆ ಹೋಗುವ ಅಗತ್ಯ ಕೂಡ ಇರಲ್ಲ ನಮ್ಗೆ ಕೂಡ. ಇವಾಗ ನಾನೊಬ್ಳು ಈಗ ಒಂದು ಒಳ್ಳೆ ಹಾದಿಗೆ ಹೋದ್ರೆ ನಾನು ಬೇರೆಯವರನ್ನು ಕೂಡ ನೀವ್ ಕೂಡ ಬನ್ನಿ, ತುಂಬಾ ಮಂದಿ ಟ್ಯಾಲೆಂಟೆಡ್ ಸಿಗ್ತಾರಲ್ವಾ ನಮ್ಮ ಟ್ರಾನ್ಸ್ಜೆಂಡರ್ ಕಮಿಟಿ. ಈಗ ನೀವು DKD ಆಡಿಷನ್ ಎಲ್ಲ ಆದ್ಮೇಲೆ ಸೆಲೆಕ್ಷನ್ ಆಯ್ತು, DKD ಹೋದ್ರಿ, ಅಲ್ಲಿ ನಿಮ್ಮ ಕೋ ಪಾರ್ಟಿಸಿಪೆಂಟ್ಸ್ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು ನೀವು ಟ್ರಾನ್ಸ್ಜೆಂಡರ್ ಅಂತ ಗೊತ್ತಾದ್ಮೇಲೆ? ಕಾಮನ್ ಆಗಿ ಫಸ್ಟ್ ಅಂದ್ರೆ ನೋಡ್ಬೇಕಾದ್ರೆ ಒಂಥರ ಇರುತ್ತಲ್ವ, ಅವ್ರಿಗೆ ನಮ್ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಬಿಕಾಸ್ ನಾನ್ ಕೂಡ ಅವಾಗ್ಲೇ ಓಪನ್ ಅಪ್ ಆಗಿ ಹೋಗಿರ್ಲಿಲ್ಲ. ಬಿಕಾಸ್ ನನ್ನ ಮೈನ್ ಇಂಟೆನ್ಷನ್ ಇದ್ದಿದ್ದು ನಾನು ಪ್ರಾಕ್ಟೀಸ್ ಮಾಡ್ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಜನರಿಗೆ ಒಂದೊಂದೇ ವಿಷಯ ಅಂದ್ರೆ ಟ್ರಾನ್ಸ್ಜೆಂಡರ್ ನಾನು ಹೆಂಗ್ ಬದಲಾವಣೆ ಆದೆ, ಹೇಗೆ ನನ್ನ ಫ್ಯಾಮಿಲಿಗೆ ಹೇಳ್ಬೇಕು ನಾನು ಈ ತರ ಆಯ್ತು, ಇದು ತಪ್ಪಲ್ಲ. ಸೊ ಸೈಂಟಿಫಿಕ್ಲಿ ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಸುಮ್ನೆ ಜನರು ಆ ತರ ಈ ತರ ಅಂತ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಬಿಕಾಸ್ ಮನೆಯವ್ರಿಗೂ ಕೂಡ ಟಾರ್ಚರ್ ಮಾಡ್ಬೇಡಿ, ಯಾಕಂದ್ರೆ ಅವ್ರಿಗೂ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ಹಾಗಾಗಿ ಅದ್ರ ನಾಲೆಜ್ ಕೂಡ ಕೊಡ್ಬೇಕಂತ ನನ್ನ ಮೈನ್ ಇಂಟೆನ್ಷನ್ ಇದ್ದಿದ್ದು. ಯಾಕಂದ್ರೆ ನಮ್ಮಲ್ಲಿ ಈಗ ಹುಡುಗರು ಟ್ಯಾಲೆಂಟೆಡ್ ಸಿಗ್ತಾರೆ, ಬಟ್ ಟ್ರಾನ್ಸ್ಜೆಂಡರ್ಸ್ಗೆ ಅವಕಾಶಗಳು ತುಂಬಾ ಕಡಿಮೆ. ಸೊ ಇವಾಗ ಒಂದು ನನ್ಗೆ ಅವಕಾಶ ಸಿಕ್ಕರೆ ನೆಕ್ಸ್ಟ್ ನಾನು ನಮ್ಮ ಕಮ್ಯುನಿಟಿಗೆ ಕೂಡ ನಾನು ಅವಕಾಶನ ಕೊಡ್ಬೋದಂತ ನನ್ನ ಮೈನ್ ಇಂಟೆನ್ಷನ್. ಓಕೆ, ಅಲ್ಲಿ DKD ಅಲ್ಲಿ ಹೋದ್ಮೇಲೆ ಏನಾಯ್ತು? DKD ಹೋದ್ಮೇಲೆ ನಾನು ಫೈನಲ್ ವರೆಗೂ ಬಂದಿದ್ದೆ. ಸೊ ತುಂಬಾ ಪರ್ಫಾರ್ಮೆನ್ಸ್ ಮಾಡಿದೆ, ತುಂಬಾದಲ್ಲಿ ನನ್ಗೆ ಗೋಲ್ಡನ್ ಹ್ಯಾಟ್ ಸಿಕ್ಕಿತ್ತು, ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ. ಯಾರಿದ್ರು ಜಡ್ಜಸ್? ಇವರ ರಕ್ಷಿತಾ ಮ್ಯಾಮ್ ಇದ್ರು, ಮತ್ತೆ ಶಿವಣ್ಣ ಇದ್ರು, ಮತ್ತೆ ನಮ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರು, ಚಿನ್ನಿ ಪ್ರಕಾಶ್, ಅರ್ಜುನ್ ಚೆನ್ನೈ ಇದ್ರು. ಓಕೆ, ಸೊ ಫೈನಲ್ ಎಷ್ಟರಲ್ಲಿ ಬಂದಿದ್ರಿ ನೀವು ಫೈನಲ್? ಅದೇ ನಾನು ನಮ್ಗೆ ಅದು DKD ಅಲ್ಲಿ ಏನಿರುತ್ತೆ ಅಂದ್ರೆ ಇಬ್ರು ಕಂಟೆಸ್ಟೆಂಟ್ಗೆ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಅಂತ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಎಲಿಮಿನೇಷನ್ ಇರಲ್ಲ, ನಮ್ಗೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ಒಂದು ನೀವು ಫೈನಲ್ ವರೆಗೆ ಕಾಂಪಿಟೇಟಿವ್ ಆಗಿ ಹೋಗಿರ್ಬೇಕು, ಇಲ್ಲ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಆಗಿ ಹೋಗ್ಬೇಕು. ಬಿಕಾಸ್ ನನ್ಗೆ ಅನ್ಕೊಂಡಿದ್ದು ಹೋದ್ಮೇಲೆ ನಾನು ಫಿನಾಲೆ ವರೆಗಾದ್ರೂ ಅಟ್ಲೀಸ್ಟ್ ಒಂದು 5-6 ಎಪಿಸೋಡ್ಸ್ ಆದ್ರೂ ಬರ್ಬೇಕು. ಯಾಕಂದ್ರೆ ನನ್ ಜನರಿಗೆ ರೆಕಗ್ನೈಸ್ ಆಗ್ಬೇಕಲ್ವಾ. 1-2 ಎಪಿಸೋಡ್ ಬಂದ್ಬಿಟ್ಟೆ ಜನಗಳು ಇವಾಗ್ಲೇ ಒಂದು ಶೋ ಮುಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದ್ ಏನಾದ್ರು ನಾವು ಯೂಟ್ಯೂಬ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ವಿಡಿಯೋಸ್ ಹಾಕಿದ್ರೆ ಜನರು ಮರ್ತೇ ಹೋಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಸೀಸನ್ ಜನರನ್ನು ರೆಕಗ್ನೈಸ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನನ್ ಮೈನ್ ನನ್ ಕಾಂಪಿಟೇಷನ್ ಬೇಕಾಗಿಲ್ಲ, ಯಾಕಂದ್ರೆ ನನ್ ಕಾಂಪಿಟೇಷನ್ ಮಾಡಿ ಏನು ಸಾಧಿಸ್ಬೇಕಂತ ಇಲ್ಲ. ಸೊ ಆದ್ರೆ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಸ್ಕಿಲ್ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಅದನ್ನ ಚೂಸ್ ಮಾಡಿದ್ದೆ ಸೆಲೆಬ್ರಿಟಿ ಕಂಟೆಸ್ಟೆಂಟ್. ಬಿಕಾಸ್ ನಂಗೆ ಟೆನ್ಷನ್ ಇರಲ್ಲ, ನಾನು ಎಲಿಮಿನೇಟ್ ಆಗ್ತೀನಿ, ಆ 2 ಎಪಿಸೋಡ್ ಅಲ್ಲಿ ಹೋಗ್ಬಿಡ್ತೀನಿ, ನಾನು ಫಿನಾಲೆವರೆಗೂ ನನ್ನ ಪರ್ಫಾರ್ಮೆನ್ಸ್ ಜನರು ನೋಡ್ತಾರೆ. ಸೊ ಅವಾಗ ನಾನು ಕೂಡ ಇಂಪ್ರೂವ್ಮೆಂಟ್ ಆಗ್ತೀನಿ, ನನಗೂ ತುಂಬಾ ಕೆಲವು ಸ್ಕಿಲ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ನೀವು ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡೋದಕ್ಕೂ ಚಾನಲ್ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದ್ರೆ ಅಲ್ಲಿ ತುಂಬಾ ಟೆಕ್ನಿಷಿಯನ್ಸ್ ಇರ್ತಾರೆ, ತುಂಬಾ 23-25 ಏನೋ ಕ್ಯಾಮ್ರಾಸ್ ಇರುತ್ತೆ, ಅದನ್ನ ಫೋಕಸ್ ಮಾಡ್ಬೇಕು. ಅದ್ರ ಜೊತೆಗೆ ನೀವು ಎಕ್ಸ್ಪ್ರೆಷನ್ ಕೊಡ್ಬೇಕು, ಪ್ರಾಪರ್ಟೀಸ್ ಯೂಸ್ ಮಾಡ್ಕೋಬೇಕು. ಒಂದು ಸ್ಟೇಜ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ನೀವು ಸ್ಟೇಜ್ ಹೆಂಗ್ ಯೂಸ್ ಮಾಡ್ಕೋಬೇಕು, ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡ್ಬೇಕು, ಹಾಗೆ ಜಡ್ಜಸ್ ಅನ್ನ ಹೇಗೆ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಎಕ್ಸ್ಪ್ರೆಷನ್ ಅಲ್ಲೂ ಅಷ್ಟೇ, ಖಾಲಿ ಸ್ಮೈಲ್ ಮಾಡ್ತಾ ಇದ್ರೆ ಆಗಲ್ಲ. ಅಂದ್ರೆ ಡಿಫ್ರೆಂಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ, ಒಂದೊಂದು ಯಾವ ತರ ಫೀಲಿಂಗ್ಸ್ ಇರುತ್ತೆ. ಕಂಟೆಂಪ್ರರಿಗೆ ಒಂಥರ ಎಕ್ಸ್ಪ್ರೆಷನ್ ಬೇರೆ ಇದೆ, ಹಿಪ್ ಹಾಪ್ ಒಂಥರ ಬೇರೆನೆ ಎಕ್ಸ್ಪ್ರೆಷನ್. ಅದು ನಂಗೆ ನಾಲೆಜ್ ಬೇಕಿತ್ತು. ಅದೇ ನಾನು ಇನ್ನೊಬ್ರು ಹೇಳ್ಬೇಕಾದ್ರೆ ನಾನ್ ಫಸ್ಟ್ ಟ್ರೈನ್ ಆಗ್ಬೇಕಲ್ವ. ಈಗ ಬೇಸ್ ಗಟ್ಟಿ ಇದ್ರೆ ಮಾತ್ರ ಕೂಡ ನಾವು ಸರಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು, ಇದು ಈ ತರ ಇದೆ. ಅಂದ್ರೆ ಡ್ಯಾನ್ಸ್ ಅಲ್ಲಿ ಅಷ್ಟೇ, ಅದ್ರದ್ದು ಚೌಕಟ್ಟು ಇದೆ. ನಾವು ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡೋದಕ್ಕೂ ಅದ್ರಲ್ಲೊಂದು ಚೌಕಟ್ಟು ಬೇರೆನೆ ಇದೆ. ಎಂಟ್ರಿ ಹೀಗೆ ಇರ್ಬೇಕು, ಎಕ್ಸಿಟ್ ಹೀಗೆ ಇರ್ಬೇಕು, ಅಂದ್ರೆ ಮಿಡ್ಲ್ ಅಲ್ಲಿ ಈ ತರ ಮ್ಯೂಸಿಕ್ ಇರುತ್ತೆ, ಅದೆಲ್ಲ ಸೆಷನ್ ಅಲ್ಲಿ ಇರುತ್ತೆ, ಎಲ್ಲ ಡ್ಯಾನ್ಸ್ ಅಲ್ಲಿ ಇರುತ್ತೆ. ಅದೇ ಸ್ಕಿಲ್ ನಾವು ಡೆವಲಪ್ ಮಾಡ್ತಾ ಹೋಗ್ಬೇಕು. ಓಕೆ, ಈಗ DKD ಸ್ಟೇಜ್ ಅಲ್ಲಿ ನೀವಿದ್ರಿ, 3 ಜಡ್ಜಸ್ ಅಲ್ಲಿ ಇದ್ರು. ಸೊ ಜಡ್ಜಸ್ ಇಂದಾಗ್ಲಿ ಅಥವಾ ಗೆಸ್ಟ್ ಇಂದಾಗ್ಲಿ ನಿಮ್ಗೆ ಸಿಕ್ಕಿದಂತ ಒಂದು ಒಳ್ಳೆ ಕಮೆಂಟ್ ಯಾವ್ದಾದ್ರು ನಿಮ್ಗೆ ನೆನಪಿರೋದಾದ್ರೆ ಯಾವ್ದಾದ್ರು? ಅಂದ್ರೆ ರಕ್ಷಿತಾ ಮ್ಯಾಮ್ಗೆ ನನ್ ಬಗ್ಗೆ ನನ್ ಡಾನ್ಸ್ ಫಾರ್ಮ್ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಎಷ್ಟು ನಾನು ಖಡಕ್ ಆಗಿದೆ ಡಾನ್ಸ್ ಅಲ್ಲಿ ಅಂತ. ಅಂದ್ರೆ ನಾನು ಸ್ಪೆಷಲ್ ಕಂಟೆಸ್ಟೆಂಟ್ ಆಗಿ ಒಪ್ಕೊಂಡಿದ್ದಲ್ಲ, ಕಾಮನ್ ಆಗಿ ಡಾನ್ಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಬಟ್ ನಾನು ಸೆಕೆಂಡ್ ರೌಂಡ್ ಅಲ್ಲೇ ನಾನು ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ತಗೊಂಡೆ. ಸೊ ಅವಾಗ ಅವರು ಶಾಕ್ ಆಯ್ತು, ಸಾಕ್ಷಿ ನನ್ಗೆ ಗೊತ್ತೇ ಇರ್ಲಿಲ್ಲ ನಿನ್ ಬೇಸ್ ಬಂದ್ಬಿಟ್ಟು ಕಥಕ್ ಫಾರ್ಮ್. ಸೊ ನಾನು ಅದ್ರಲ್ಲಿ ವೆಸ್ಟರ್ನ್ ಫಾರ್ಮ್ ಮಾಡಿದ್ದೆ ಸೆಕೆಂಡ್ ರೌಂಡ್ ಅಲ್ಲಿ. ವೆಸ್ಟರ್ನ್ ಫಾರ್ಮ್ ಅಲ್ಲಿ ನಂದು ತುಂಬಾ ಚೆನ್ನಾಗಿ ಬಂದಿತ್ತು ಪರ್ಫಾರ್ಮೆನ್ಸ್ ಕೂಡ, ಅಂದ್ರೆ ಟಫ್ ಕೂಡ ಇತ್ತು, ಚೆನ್ನಾಗಿ ಬಂದಿತ್ತು. ಅವಾಗ ಎಲ್ರು ರಿಯಾಕ್ಷನ್ಸ್ ಬಂದು, ಎಲ್ಲ ಪರ್ಫೆಕ್ಟ್ ಮೂಮೆಂಟ್ಸ್ ಇತ್ತು. ಸೊ ಹೇಗೆ ಇದು ಅಂತ ಅದಕ್ಕೆ ನಾನು ಹೇಳಿದೆ, ನನ್ನ ಟೈಮ್ಗೋಸ್ಕರ ಕಾದಿದ್ದೆ. ಸೊ ನಾನು ಹೇಳಕ್ಕಾಗಲ್ಲ ನಾನು ಹಿಂಗ್ ಡ್ಯಾನ್ಸ್ ಮಾಡ್ತೀನಿ, ಹಂಗ್ ಡ್ಯಾನ್ಸ್. ಸೊ
ನಾನು ಪ್ರಾಕ್ಟೀಸ್ ಮಾಡಿದ್ದೆ. So ಹಾಗಾಗಿ ಈ ತರ ನೀನು ಸ್ಪೆಷಲ್ ಕಂಟೆಸ್ಟೆಂಟ್ ಆಗ್ಬೇಕಂತ ಇರ್ಲಿಲ್ಲ, ನೀನು ಕಾಂಪಿಟೇಟರ್ ಆಗ್ಬೇಕಿತ್ತು. ಸೊ ನೀನ್ ಎಲ್ರಿಗೂ ಟಕ್ಕರ್ ಕೊಡ್ತೀಯ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ ಅಂತ. ಅದನ್ನ ತುಂಬಾ ಸಲ 2-3 ಎಪಿಸೋಡ್ ಅಲ್ಲೇನೋ ಹೇಳಿದಾರೆ. ಎಲ್ರಿಗೂ ಕೇಳಿ ಕೇಳಿ ಸುಸ್ತಾಗುತ್ತೋ ಗೊತ್ತಿಲ್ಲ, ಬಟ್ ನೀನು ತುಂಬಾ ಕಾಂಪಿಟೇಟಿವ್ ಆಗಿದ್ದೀಯಾ. ಸೊ ಇದ್ರಲ್ಲಿ ಎಲ್ರಿಗೂ ಕಾಂಪಿಟೇಷನ್ ಕೊಡ್ತಾ ಇದೀಯಾ ಅಂತ, ಅದ್ ಖುಷಿ ಆಯ್ತು. ಓಕೆ, ಈಗ DKD ಮುಗಿದ ಮೇಲೆ ಲೈಫ್ ಎಷ್ಟು ಚೇಂಜ್ ಆಯ್ತು? ಅಂದ್ರೆ ತುಂಬಾ ಜನರ ಫೀಲಿಂಗ್ಸ್ ಚೇಂಜಸ್ ಆಗಿದೆ. ಅಂದ್ರೆ ನೋಡೋ ರೀತಿ ಸ್ವಲ್ಪ ಬೇರೆ ಇತ್ತು. ತುಂಬಾ ಮಂದಿ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ತುಂಬಾ ಕಡೆ ಅವಕಾಶಗಳು ಸಿಗ್ತಾ ಇದೆ. ಅಂದ್ರೆ ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕಂದ್ರು ಈಗ ಫಸ್ಟ್ ಬಿಗಿನ್ ಹೋಗಿ ನಾನ್ ಬಾಯ್ ಆಗಿ ಹೋಗ್ತಾ ಇದ್ನಲ್ಲ, ಅದೇ ಕ್ಲಾಸಿಗೆ ನೀವು ಟ್ರಾನ್ಸ್ಜೆಂಡರ್ ಆಗಿ ಹೋಗ್ಬೇಕಾದ್ರೆ ಜನಗಳ ಒಂದು ಬಿಹೇವಿಯರ್ ಚೇಂಜಸ್. ನಾನು DKD ಹೋಗೋದೇ ಇರ್ತಿದ್ರೆ ಹೆಂಗೆ ರಿಯಾಕ್ಷನ್ಸ್ ಇತ್ತು ನೀವೇ ಥಿಂಕ್ ಮಾಡ್ಬೋದು. ಬಟ್ ಇವಾಗ ಹೋದ್ಮೇಲೆ ಎಲ್ರು ನನ್ನನ್ನು ಆ ಫೀಲ್ ಅಲ್ಲಿ ತಿಳ್ಕೊಳಲ್ಲ. ಸೊ ನನ್ನ ಟ್ಯಾಲೆಂಟ್ ಇದ್ದಾಗೆ ಅವ್ರು ಗುರುತಿಸ ಅವರು DKD ಅಲ್ಲಿ ಬರ್ತಿದ್ರು. ಸೊ ನಮ್ ಜೊತೆ ಫೋಟೋಸ್ ತಗೊಳ್ತಾರೆ, ನಿಮ್ ಹತ್ರ ಒಂದು ಫೋಟೋಸ್ ತಗೊಳ್ಬೇಕು. ಮತ್ತೆ ಸಣ್ಣ ಸಣ್ಣ ಮಕ್ಕಳು ಕೂಡ ಅಷ್ಟೇ. ಸೊ ಟಿವಿಯಲ್ಲಿ ನೋಡಿರ್ತಾರಲ್ಲ, ಅವ್ರು ಟಿವಿಯಲ್ಲಿ ಬರ್ತಾರೆ. ಹಾಗೆ ಅವ್ರು ಟ್ರಾನ್ಸ್ಜೆಂಡರ್ ಅಂತ ಮೆನ್ಷನ್ ಮಾಡಲ್ಲ ಅವಾಗ, ಅವ್ರಿಗೆ ಗೊತ್ತಿರೋದು ಅಷ್ಟೇ, ಅವ್ರು ಟಿವಿಯಲ್ಲಿ ಬರ್ತಾರೆ, ಡಾನ್ಸ್ ಟೀಚ್ ಮಾಡ್ತಾರೆ, ಡಾನ್ಸ್ ಚೆನ್ನಾಗಿ ಮಾಡ್ತಾರೆ. ಸೊ ಆತರ ಸೊ ಫೀಲಿಂಗ್ ಜನರ ಒಂದು ಮೆಂಟಾಲಿಟಿ ಸ್ವಲ್ಪ ಚೇಂಜಸ್ ಆಗಿದೆ. ಓಕೆ, ಈಗ ನಿಮ್ಮನ್ನು ಟಿವಿಯಲ್ಲಿ ನಿಮ್ಮ ಪೇರೆಂಟ್ಸ್ ಕೂಡ ನೋಡಿರ್ತಾರೆ, ನಿಮ್ಮ ತಂದೆ ತಾಯಿ ನಿಮ್ಮ ತಂಗಿ ನೋಡಿರ್ತಾರೆ. DKD ಮುಗಿದು ವಾಪಸ್ ಬಂದ್ಮೇಲೆ ಅಥವಾ ಆ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರು ಅವರಿಂದ ಕಾಲ್ ಬಂದು ನಿಮ್ಗೆ ಸಪೋರ್ಟಿವ್ ಆಗಿದ್ರ, ಅಥವಾ DKD ಮುಗಿದ್ಮೇಲೆ ಏನಾದ್ರು ಅವರಿಂದ ರಿಯಾಕ್ಷನ್ ಬಂತ ನಿಮ್ಗೆ? ಸೊ ಅವರದ್ದೇನು ರಿಯಾಕ್ಷನ್ಸ್ ಇರ್ಲಿಲ್ಲ. ಸೊ ನಮ್ ಫ್ಯಾಮಿಲಿ ಕಡೆಯಿಂದ ತುಂಬಾ ಮಂದಿ ಕಾಲ್ಸ್ ಬಂತು, ಈ ತರ ಚೆನ್ನಾಗ್ ಬಂದಿದೆ ಪರ್ಫಾರ್ಮೆನ್ಸ್, ನಿಮ್ ಫ್ಯಾಮಿಲಿ ಕೂಡ ನೋಡ್ತಾ ಇದ್ದಾರೆ, ಬಟ್ ಯಾರು ಹೇಳ್ತಾ ಇಲ್ಲ ಚೆನ್ನಾಗ್ ಮಾಡ್ತಿದ್ದೆ ಅಂತ ಎಲ್ರು ಹೇಳ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಬಟ್ ನನ್ಗೆ ಖುಷಿ ಆಯ್ತು. ಸೊ ಅವ್ರು ಅಂದ್ರೆ ಈ ತರ ಡೈರೆಕ್ಟ್ ಆಗಿ ನೋಡಿದ್ರು, ಟಿವಿ ಮೂಲಕ ಆದ್ರೂ ಡೈರೆಕ್ಟ್ ನೋಡ್ತಾರಲ್ಲ ನನ್ನ ಪರ್ಫಾರ್ಮೆನ್ಸ್ ಇರ್ಬೋದು, ಅಚೀವ್ಮೆಂಟ್ಸ್ ಇರ್ಬೋದು. ಸೊ ಆ ರೀತಿ ಎಲ್ಲಾದ್ರೂ ಅವ್ರ ಅಕ್ಸೆಪ್ಟೆನ್ಸ್ ಮಾಡ್ತಾರೆ. ಈಗ DKD ಮುಗಿದ್ಮೇಲೆ ನೀವು ಬೇರೆ ನೆಕ್ಸ್ಟ್ ಬಂದು ಎಲ್ಲಿ ಜಾಯ್ನ್ ಆದ್ರಿ? ನಾನ್ ಡ್ಯಾಸ್ಲಿಂಗ್ ಇಲೈಟ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಇತ್ತು. ಸೊ ನಂಗೆ ಅಲ್ಲಿ ಅವರು ಟ್ರೈನರ್ ಇದ್ರು ಒಬ್ರು, ಮಂಗಳೂರ ಸಂತೋಷ್ ಸರ್ ಅಂತ. ಸೊ ಅವ್ರು ಹೇಳಿದ್ರು ನಮ್ ಕ್ಲಾಸ್ ಅಲ್ಲಿ ನೀವು ಟೀಚ್ ಮಾಡಿ. ಇವಾಗ ಅಂದ್ರೆ ಸಡನ್ಲಿ ಬಂದ ತಕ್ಷಣ ನಮ್ಗೆ ಅವಕಾಶ ಯಾರು ಕೊಡಲ್ಲ. ಸೊ ಅವಾಗ ತುಂಬಾ ಕಡೆ ನಂಗೆ ಜಾಸ್ತಿ ಇಂಟರ್ವ್ಯೂಸ್ ಇತ್ತು. ಮತ್ತೆ ಕ್ಲಾಸಿಗೆ ಡಾನ್ಸ್ ಕ್ಲಾಸಿಗೆಲ್ಲ ಇನ್ವೈಟ್ ಮಾಡ್ತಾ ಇದ್ರು, ಒಂದ್ ದಿವ್ಸ ನೀವು ವರ್ಕ್ಶಾಪ್ ತರ ತಗೊಳ್ಳಿ, ಆ ತರ ಎಲ್ಲ. ಆವಾಗ ನನ್ ಪರ್ಫಾರ್ಮೆನ್ಸ್ ನೋಡಿ ನೀವು ವೀಕ್ಲಿ ಬಂದು ನಮ್ಗೆ ಟ್ರೈನಿಂಗ್ ಮಾಡ್ಕೊಡಿ ಮಕ್ಳಿಗೆ ಅಂತ, ಆ ತರ ಕ್ಲಾಸಸ್ ತಗೊಳ್ಳಿಕ್ಕೆ. ಆಮೇಲೆ ಡ್ಯಾಸ್ಲಿಂಗ್ ಇಲೈಟ್ ಅವ್ರು ನಂಗೆ ತುಂಬಾ ಬಾಂಡಿಂಗ್ ಅಲ್ಲಿ ಇದ್ರು. ನಾನು ತುಂಬಾ ಶೋಸ್ಗೆಲ್ಲ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಮತ್ತೆ ಕರಾವಳಿ ಕರ್ನಾಟಕ ಡಾನ್ಸ್ ಯೂನಿಯನ್ ಇಂದ ಸೊ ನಂದು ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಮತ್ತೆ ಆ ಕಡೆ ಕೇರಳ ಆ ಕಡೆ ಸೈಡ್ ಒಂದು ಪಿಲಿ ನಾಲಿಕೆ ಅಂತ ಆಗುತ್ತಲ್ವಾ, ಅದ್ರಲ್ಲಿ ಕೂಡ ನನ್ಗೊಂದು ಸನ್ಮಾನ ಆಗಿತ್ತು, ನಾನು ಪರ್ಫಾರ್ಮೆನ್ಸ್ ಮಾಡಿದ್ದು. ಹಾಗೆ ತುಂಬಾ ಕಡೆ ನನ್ಗೆ ಪ್ರೋಗ್ರಾಮ್ ಅಲ್ಲಿ ಅವಕಾಶ ಸಿಕ್ತು. ಮತ್ತೆ ಕದ್ರಿ ಇಲ್ಲಿ ಇದಾಗ ಕೃಷ್ಣ ಅಷ್ಟಮಿ ಆಗುತ್ತಲ್ವಾ, ಅವತ್ತು ಕೂಡ ನನ್ಗೊಂದು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಯಾಕಂದ್ರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್, ಸೊ ಅವಕಾಶ ಸಿಗೋದು ತುಂಬಾ ಕಷ್ಟ. ಮೊದ್ಲೆಲ್ಲ ಏನ್ ಮಾಡ್ತೀರಿ, ನಮ್ಗೊಂದು ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಸ್ಟೇಜ್ ಕೊಡಿ ಅಂತ ನಾವು ಬೇಡ್ಬೇಕಿತ್ತು. ಸೊ ಆವಾಗ ಮ್ಯಾಮ್ ನೀವು ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದಾ ಅಂತ. ಇವಾಗ ಆ ತರ ಚೇಂಜಸ್ ಈ ಎಲ್ಲ ಪರ್ಫಾರ್ಮೆನ್ಸ್ ನೀವು ಒಂದು ಹೆಣ್ಣಾಗಿ ಕೊಟ್ಟಿದ್ದೀರಿ. ಹೌದು, ಹೆಣ್ಣಾಗಿ ಕೊಟ್ಟಿದ್ದೀರಿ. ಈಗ ನಿಮ್ಮದು ಇದೆಲ್ಲ ಅಚೀವ್ಮೆಂಟ್ಸ್ ಖಂಡಿತ ನಿಮ್ಮ ಪೇರೆಂಟ್ಸ್ ನೋಡಿರ್ತಾರೆ. ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ನೀವು, ಅಥವಾ ಹೋದ್ರ ಅವರನ್ನು ಮೀಟ್ ಆಗ್ಲಿಕ್ಕೆ? ನಾನ್ ಮೀಟ್ ಆಗ್ಲಿಕ್ಕೆ ಹೋಗ್ಲಿಲ್ಲ. ಬಿಕಾಸ್ ನಾನಂದ್ರೆ ನಾನು ಅಚೀವ್ ಮಾಡಿದ್ರೆ ಅವರೇ ಬರ್ಬೇಕು. ನನ್ ಫೀಲ್ ಆಯ್ತು ಈ ತರದೇ ಅಸೆಪ್ಟ್ ಮಾಡ್ಬೇಕಾಗಿರೋದು ನಾನಲ್ಲ, ಅವರು. ಹಾಗಾಗಿ ಅವರೇ ಬರ್ಬೇಕು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೇನೆ. ಬಿಕಾಸ್ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಬಿಕಾಸ್ ಅಂದ್ರೆ ನನ್ ಸಿಸ್ಟರ್ ಕೂಡ ಮ್ಯಾರೇಜ್ ಇರ್ಬೇಕಲ್ಲ, ಆಗ್ಲಿಕ್ಕಿತ್ತು. ಅದಕ್ಕೋಸ್ಕರ ಅವರು ವೇಟ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಹುಡುಗಿ ಮ್ಯಾರೇಜ್ ಆಗ್ಬೇಕಾದ್ರೆ ಅದ್ರ ಬಗ್ಗೆ ಎಷ್ಟು ಫ್ಯಾಮಿಲಿ ಥಿಂಕ್ ಮಾಡ್ತಾರೆ ಅಂತ. ಅದು ಒಂದು ಅವರಿಗೆ ತಲೆಯಲ್ಲಿತ್ತು, ಅವಳದೊಂದು ಮ್ಯಾರೇಜ್ ಆಗ್ಲಿ ಆಮೇಲೆ ನೋಡೋಣ ಅಂತ. ನಂಗೆ ಫ್ಯಾಮಿಲಿಯಲ್ಲಿ ಬಂದಿತ್ತು, ಅವ್ರ ಮ್ಯಾರೇಜ್ ಆಗ್ಲಿ ಆಮೇಲೆ ನೀವು ಮನೆಗ್ ಬರ್ಬೋದು. ಯಾಕಂದ್ರೆ ಆಮೇಲೆ ಅವರು ಅಪೋಸಿಟ್ ಅವ್ರು ಯಾವ ತರ ಥಿಂಕ್ ಮಾಡ್ತಾರೋ, ಸೊ ಇವಳು ಕೂಡ ಆ ತರ. ಈಗ ಜನರು ಏನ್ ಥಿಂಕ್ ಮಾಡ್ತಾರೆ, ಕೆಲವರು ನಂಗೆ ಕ್ವಶನ್ಸ್ ಮಾಡ್ತಾರೆ, ಸೊ ನೀವ್ ಈ ತರ ಇದ್ದೀರಲ್ಲ, ನಿನ್ ತಂಗಿ ಕೂಡ ಆ ತರ ಸಹ ಕ್ವಶನ್ಸ್ ಕೇಳೋರಿಲ್ಲ. ಅವಾಗ ನಾವ್ ಏನು ಹೇಳೋ ಹಾಗಿರಲ್ಲ. ಸೊ ಎಲ್ರಿಗೂ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಕ್ ಆಗಲ್ಲ. ನಿಮ್ಮ ತಂಗಿ ಹತ್ರ ಕೂಡ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ? ಇಲ್ಲ, ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಿ.
ಇವಾಗ ನಿಮ್ಗೆ ನೀವು ನ್ಯೂರಾಲಜಿಸ್ಟ್ ಅನ್ನು ಮೀಟ್ ಆಗಿದ್ದೀರಿ, ಸೈಕಾಲಜಿಸ್ಟ್ ಅನ್ನು ಕೂಡ ಮೀಟ್ ಆಗಿದ್ದೀರಿ. ಸೊ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಬಿಕಾಸ್ ಆಫ್ ಫಿಮೇಲ್ ಹಾರ್ಮೋನ್ಸ್ ರೈಸಿಂಗ್ ಇನ್ ಯೋರ್ ಬಾಡಿ ಇದು ಚೇಂಜಸ್ ಎಲ್ಲ ನಿಮ್ಮಲ್ಲಿ ಆಗಿದೆ ಅಂತ. ಅದರಿಂದ ಮುಂದಿನ ಸ್ಟೆಪ್ ಏನಾದ್ರು ನೀವು ತಗೊಂಡಿದ್ದೀರಾ? ಇವು ಬಾಯ್ ಆಗಿ ಹುಡುಗ ಆಗಿ ರಿಮೇನ್ ಆಗಿದ್ದೀರಾ ಅಥವಾ ಏನಾದ್ರೂ ಚೇಂಜಸ್ ನೀವು ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ? ಅದೇ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಅದೆಲ್ಲ ತಗೊಳ್ತೀವಿ ಪ್ರಸ್ತುತ. ಅಂದ್ರೆ ನೀವು ಖಾಲಿ ಹುಡುಗನ್ ತರ ಇದ್ರೆ ಆಗಲ್ಲ. ಅಂದ್ರೆ ಜನರ ಅಕ್ಸೆಪ್ಟೆನ್ಸ್, ನಾನು ಕ್ಲಾಸಸ್ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ, ಅವಾಗ ಜನರು ನೋಡ್ತಾರೆ ನಮ್ಮನ್ನು ಈ ತರ. ಬಿಕಾಸ್ ಅದಕ್ಕೋಸ್ಕರ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಸರ್ಜರೀಸ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಗೆ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಮೇಲ್ ಹಾರ್ಮೋನ್ಸ್ ಇರುತ್ತೆ, ಅದನ್ನ ಡಿಲೀಟ್ ಮಾಡ್ಬೇಕಾದ್ರೆ ನಾವು ಹಾರ್ಮೋನ್ಸ್ ನ ಅಗತ್ಯ ಇರುತ್ತೆ. ಮತ್ತೆ ನಿಮ್ ಬಾಡಿ ಕೂಡ, ಬಾಡಿ ಲ್ಯಾಂಗ್ವೇಜ್ ಕೂಡ ಹುಡುಗಿ ತರ ಆಗುತ್ತೆ. ನಿಮ್ ಫೇಸ್ ಎಲ್ಲ ಇರ್ಬೋದು ಹುಡುಗಿ ತರ ಬದಲಾವಣೆ ಆಗುತ್ತೆ. ನೀವೀಗ ವರ್ಕಿಂಗ್ ಕಮ್ಯುನಿಟಿ, ನೀವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ನೀವು ವರ್ಕ್ ಮಾಡಿ ಅರ್ನ್ ಮಾಡಿ ತರಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ, ಅಥವಾ ಯಾವ ರೀತಿ ನಿಮ್ಮನ್ನ ಅವರು ಪ್ರೊಟೆಕ್ಟ್ ಮಾಡ್ತಾರೆ? ನಮ್ಮಲ್ಲಿ ಆ ತರ ಇಲ್ಲ. ಯಾಕಂದ್ರೆ ಎಲ್ರು ಕೂಡ ಓನ್ ಆಗಿ ವರ್ಕ್ ಮಾಡ್ತಿರೋರು. ಸೊ ಬೇರೆ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿಗೂ ನಮ್ಮ ಕಮ್ಯುನಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಬೇರೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಲೈಕ್ ಅಂದ್ರೆ ಅವರೆಲ್ಲ ಅಂದ್ರೆ ಅವರದ್ದು ಕಲ್ಚರ್ಸ್ ಎಲ್ಲ ಬೇರೆ 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 ತರ ಇರುತ್ತೆ. ಅಂದ್ರೆ ನಾವೊಂಥರ ಫ್ರೆಂಡ್ಸ್ ತರ ಇದ್ದೀವಿ ನಮ್ಮ ಕಮ್ಯುನಿಟಿಯಲ್ಲಿ. ಅಂದ್ರೆ ಎಲ್ರು ಎಜುಕೇಟೆಡ್, ಆಲ್ಮೋಸ್ಟ್ ಎಲ್ರು ಎಜುಕೇಟೆಡ್ ಆಗಿರೋದ್ರಿಂದ ಸೊ ಅವ್ರಿಗೆ ಗೊತ್ತಿದೆ. ಸೊ ಮತ್ತೆ ನಾವೆಲ್ಲ ಆಲ್ಮೋಸ್ಟ್ ಇಲ್ಲೇ ಅವ್ರು ದಕ್ಷಿಣ ಕನ್ನಡದವ್ರೆ. ಸೊ ನಮ್ಗೆ ನಾವು ಬೆಳೆದ್ ಬಂದ ರೀತಿ, ಕಷ್ಟ ಎಲ್ಲ ಅನುಭವಿಸೇ ಬಂದವರು. ಸೊ ಹಾಗಾಗಿ ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿದೆ. ಬೇರೆದ್ರಲ್ಲಿ ಅಂದ್ರೆ ಗುರುಗಳು, ಈಗ ಅವ್ರ ಚೇಲ ಆ ತರ ಎಲ್ಲ ಸಿಸ್ಟಮ್ಸ್ ಇದೆ. ಅವ್ರ ಅಂದ್ರೆ ಅದೇ ತರ ನಡ್ಕೋಬೇಕು. ಇವಾಗ ನಾನೊಬ್ಳೆ ಈಗ ಹೊರಗೆ ಕೆಲಸ ಹೋದ್ರೆ ಬೇರೆಯವ್ರಿಗೂ ಕೂಡ ಆಗ್ಬೇಕಲ್ಲ. ಇವಾಗ ನಿಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ, ಎಲ್ರು ಕೆಲ್ಸಕ್ಕೆ ಹೋಗ್ತಾರೆ, ಕಾಮನ್ ಆಗಿರ್ತಾರೆ. ಬಟ್ ನಮ್ಮಲ್ಲೇ ಒಂಥರ ಕಾಮನ್ ಸಿಸ್ಟಮ್ ಇರಲ್ಲ. ಸೊ ನಾನೊಬ್ಳು ಕೆಲ್ಸಕ್ಕೆ ಹೋಗ್ತೀನಿ, ಅಷ್ಟು ಟೈಮ್ ಬರ್ತೀನಿ. ಅಂದ್ರೆ ಮನೆಯಲ್ಲ ನಮ್ದೇ ರೀತಿ ರಿವಾಜ್ ಅದೆಲ್ಲ ಇರುತ್ತಲ್ವಾ. ಸೊ ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲೆಲ್ಲ ನಮ್ಗೆ. ಸೊ ಅವಾಗ ನಮ್ಮಲ್ಲಿ ಈ ಕಮ್ಯುನಿಟಿಯಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನ್ನ ಕಮ್ಯುನಿಟಿ. ಸೊ ಎಲ್ಲದಕ್ಕೂ ಅವರ ಸಪೋರ್ಟ್ ಇಲ್ಲದಿದ್ರೆ ನಾನು ಹೋಗ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆಯ್ತು. ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಡಿಕೆಡೆ ಹೋಗ್ಬೇಕಾದ್ರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಏನು ಪ್ರಾಬ್ಲಮ್ಸ್ ಆದ್ರೂ ನಮ್ಮ ಹತ್ರ ಹೇಳ್ಕೊ, ಏನು ಕಷ್ಟ ಬಂದ್ರು. ಇವಾಗ ಫೈನಾನ್ಷಿಯಲಿ ಕೂಡ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಹೋಗುದಂದ್ರೆ ಖಾಲಿ 1-2 ದಿವಸಕ್ಕೆ ಹೋಗುದಲ್ಲ, 3-4 ತಿಂಗಳು ಶೂಟಿಂಗ್ ಇರುತ್ತೆ. ಸೊ ಸ್ವಲ್ಪ ಚಾನಲ್ಸ್ ಕೊಡುತ್ತೆ, ಇಲ್ಲಾಂದ್ರೆ ಮೇಕಪ್ ಇರ್ಬೋದು, ಡ್ರೆಸ್ಸಿಂಗ್ ಎಲ್ಲ ಅದೇ ಚಾನಲ್. ಬಟ್ ಆದ್ರೂ ನಾವು ಅಲ್ಲಿ ಇರ್ಬೇಕಂದ್ರೆ, ಊಟ ಮಾಡ್ಬೇಕಂದ್ರೆ, ರೂಮ್ ಅಲ್ಲಿ ಇರ್ಬೇಕಂದ್ರೆ ಕೆಲವೊಂದು ನಮ್ಗೆ ವೈಯಕ್ತಿಕ ಕೆಲವೊಂದು ಹಣ ಬೇಕಾಗಿರುತ್ತೆ ನಮ್ಗೆ. ಸೊ ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಟೈಮಲ್ಲಿ ನಾನು ಕ್ಲಾಸಿಗೆ ಹೋಗ್ತಾ ಇರ್ಲಿಲ್ಲ, ಅಲ್ಲಿ ಇರ್ತಾ ಇದ್ದೆ. ಸೊ ಅವಾಗ ಯಾರ ಹತ್ರ ಹಣ ಕೇಳು, ಫ್ಯಾಮಿಲಿ ಜೊತೆ ಕೂಡ ಹಣ ಕೇಳೋಕ್ಕಾಗಲ್ಲ. ಸೊ ಅವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮೆಂಟಲಿ ಅದು ಫಿಸಿಕಲಿ ಆ ತರ. ಈಗ ನೀವು ಹೇಳಿದ್ರಿ ನಿಮ್ಮ ಕಮ್ಯುನಿಟಿಯಲ್ಲಿ ಹೆಚ್ಚಿನವರು ದಕ್ಷಿಣ ಕನ್ನಡದವರೇ ಇರುವುದು ಅಂತ. ಇದು ನಿಮ್ಮದು ಎಲ್ಲಿಯಾದ್ರೂ ಒಂದು ಸಂಸ್ಥೆ ಅಂತ ಇದೆಯಾ ದಕ್ಷಿಣ ಕನ್ನಡದಲ್ಲಿ, ಅಥವಾ ನಿಮ್ಮನ್ನು ನೋಡ್ಕೊಳ್ಳೋರು ಸೀನಿಯರ್ ಹಾಗೆಲ್ಲ ದಕ್ಷಿಣ ಕನ್ನಡದಲ್ಲಿ ಯಾವ ಪ್ಲೇಸ್ ಅಲ್ಲಿ ಇದೆ? ಅದು ಎಲ್ಲಿರೋದು? ಅದ್ ನಮ್ದು ಒಂದು ಟೀಮ್ ಇದೆ, ನವಸಹಜ ಸಮುದಾಯ ಸಂಘ ಅಂತ. ನವಸಹಜ ಸಮುದಾಯ ಸಂಘ ಅಂತ. ಸೊ ಅದ್ರಲ್ಲಂದ್ರೆ ನಮ್ದು ಎಲ್ಲಿರೋದು ಇದು? ಅದು ಆ ಕಡೆ ಸ್ಟೇಟ್ ಬ್ಯಾಂಕ್. ಇವಾಗ ಅಂದ್ರೆ ಒಂದ್ ಪ್ಲೇಸ್ ಅಂತ ಮಾಡ್ಕೊಂಡಿಲ್ಲ ಈಗ ಸದ್ಯಕ್ಕೆ. ಜಸ್ಟ್ ಒಂದು ವಾಟ್ಸ್ಆಪ್ ಗ್ರೂಪ್ ಆತರ ಎಲ್ಲ ನಮ್ಮ ಕಮ್ಯುನಿಟಿ ಅವರೆಲ್ಲ ಅದು ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಏನಾದ್ರು ಫಂಕ್ಷನ್ಸ್ ಅಥವಾ ನಮ್ಗೆ ಕೊರೋನಾ ಟೈಮ್ ಅಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಅವಾಗ ನಮ್ಗೆ ಫುಡ್ ಎಲ್ಲ ಇರ್ಲಿಲ್ಲ, ಅವಾಗ ತುಂಬಾ ಕಷ್ಟ ಆಗಿತ್ತು. ಸೊ ಅವಾಗೆಲ್ಲ ಅವರೆಲ್ಲ ನಮ್ಗೆ ಫುಡ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಂದ್ ಕಡೆ ನಮ್ಮನ್ನು ಕರ್ಸಿ ಅಲ್ಲಿ ನಮ್ಗೆ ಫುಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತೆ ಹೆಲ್ತ್ ಇರ್ಬೋದು, ಎಲ್ರಿಗೂ ಕೆಲವು ಹೆಲ್ತ್ ಚೆಕ್ಅಪ್ ಎಲ್ಲ. ಇಲ್ಲಿ ನಿಮ್ಗೆ ಫಿನಾನ್ಷಿಯಲಿ ಹೇಗೆ ಹೆಲ್ಪ್ ಮಾಡ್ತಾರೆ? ನಿಮ್ಮೊಳಗೆ ಸೀನಿಯರ್ಸ್ ಇದ್ದಾರೆ ಅದರಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ? ಹೌದು, ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ, ಇವಾಗ ಯಾರಿಗಾದ್ರೂ ಪ್ರಾಬ್ಲಮ್ ಆಯ್ತು, ಹುಷಾರಿಲ್ಲ, ಸೊ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಅವಾಗ ನೋಡ್ಕೊಳ್ಳಿಕ್ಕೆ ಫ್ಯಾಮಿಲಿ ಇರಲ್ಲ ನಮ್ಮ ಕಡೆ. ಸೊ ಅವಾಗ ಇರೋದು ನಮ್ಮ ಕಮ್ಯುನಿಟಿ ಅವರೇ. ಸೊ ಅವಾಗ ಅವರು ಎಲ್ರು ಕಮ್ಯುನಿಟಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಸೇರ್ಬಿಟ್ಟು ಇಷ್ಟು ಅಂತ ಇದು, ನಾವು ಕೆಲವರಿಗೆ ಮನೆ ಇರ್ಲಿಲ್ಲ, ಆ ತರ ಎಲ್ಲ ನಾವು ಹೆಲ್ಪ್ ಮಾಡಿದ್ದೇವೆ ತುಂಬಾ ಮಂದಿ. ಅಂದ್ರೆ ಯು ಆರ್ ನಾಟ್ ರೆಸ್ಪಾನ್ಸಿಬಲ್, ಅಂದ್ರೆ ಯಾರಿಗಾದ್ರೂ ಅಕೌಂಟೇಬಲ್ ಆಗಿ ಏನಾದ್ರು ಹಾಗೆ ಯಾರು ಇಲ್ಲ ನಿಮ್ಮಲ್ಲಿ ಸೀನಿಯರ್ಸ್ ಅಂತ ಯಾರು ಇಲ್ಲ? ನೀವೇ ಎಲ್ಲ ಒಟ್ಟಿಗೆ ಸೇರಿ ಹೌದು, ಫ್ಯಾಮಿಲಿ ತರ. ಅಂದ್ರೆ ಇವಾಗ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಬಂದ್ರೆ ನಾವೆಲ್ಲ ಸೇರಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ನನ್ ಪ್ರಾಬ್ಲಮ್ ಬಂದ್ರೆ ಅವರೆಲ್ಲ ಸೇರಿ ಹೆಲ್ಪ್ ಮಾಡ್ತೀವಿ. ಈಗ ಹೆಚ್ಚಾಗಿ ಜನರ ಮನಸ್ಸಲ್ಲಿ
ಚಿಕ್ಕಂದ್ರಿಂದ ಸಹ ಹಾಗೇನೆ ಒಂದು ನೋಷನ್ ಇದೆ ಅಂತ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಸೆಕ್ಸ್ ವರ್ಕರ್ಸ್ ಅಂತ ಹೆಚ್ಚಾಗಿ ಎಲ್ಲರ ತಲೆಗಿರುವಂತದ್ದು ಆ ವಿಷಯ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಹೆಚ್ಚಾಗಿ ಜನರ ಮನಸ್ಸಲ್ಲಿ ಚಿಕ್ಕಂದ್ರಿಂದ ಸಹ ಹಾಗೇನೆ ಒಂದು ನೋಷನ್ ಇದೆ ಅಂತ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಸೆಕ್ಸ್ ವರ್ಕರ್ಸ್ ಅಂತ ಹೆಚ್ಚಾಗಿ ಎಲ್ಲರ ತಲೆಗಿರುವಂತದ್ದು ಆ ವಿಷಯ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಮಾಜ ಅವರನ್ನ ಆ ತರ ಟ್ರೀಟ್ ಮಾಡಿದೆ, ಹಾಗಾಗಿ ಅವ್ರು ಆ ತರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ನಿಮ್ಗೆ ಸರಿಯಾಗಿ ಕೆಲಸ ಸಿಗದಿದ್ದಾಗ ಸರ್ ಅಬ್ವಿಯಸ್ಲಿ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನ್ ಮೊದ್ಲೇ ಹೇಳಿದೆ ಮೆಂಟಲಿ ಪ್ರಾಬ್ಲಮ್ ಅಂತ ಇರುತ್ತೆ. ನೀವು ಒಂದು ಹೋದ ಕೆಲ್ಸದ ಕಡೆ ನಿಮ್ಗೆ ಸರಿಯಾಗಿ ನಿಮ್ಮನ್ನ ಟ್ರೀಟ್ ಮಾಡೋದಿದ್ರೆ ಫಸ್ಟ್ ಮೆಂಟಲಿ ಹೆಲ್ತ್ ಬೇಕಲ್ವಾ. ನೀವು ಕೆಲಸ ಮಾಡ್ಬೇಕಾದ್ರೆ ಆ ಸ್ಥಳದಲ್ಲಿ ನಿಮ್ಗೆ ಪೂರಕವಾದ ವಾತಾವರಣ ಇರ್ಬೇಕು, ಅವಾಗ ಮಾತ್ರ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಬೋದು. ಹಾಗಾಗಿ ಅವ್ರು ಬೇರೆ ವೃತ್ತಿ ಇಲ್ಲದ ಅದನ್ನೇ ಇದ್ ಮಾಡ್ತಾರೆ. ಅಂದ್ರೆ ಮುಂದಿನವರು ಆತರ ಮಾಡ್ಕೊಂಡ್ ಬಂದಿದ್ರು. ಸೊ ಜನರು ಅದನ್ನೇ ಹೇಳ್ತಾರೆ. ನೀವು ಇವಾಗ ನಾನು ಡ್ಯಾನ್ಸರ್ ಅಂತ ಬೇರೆ ಕೊರಿಯೋಗ್ರಾಫಿ ಮಾಡಿದ್ ಕೂಡ ಅವ್ರು ನನ್ನ ಮೆನ್ಷನ್ ಮಾಡೋದು ಸೆಕ್ಸ್ ವರ್ಕರ್, ಟ್ರಾನ್ಸ್ಜೆಂಡರ್ ಸೆಕ್ಸ್ ವರ್ಕರ್ ಅಂತಾನೆ. ಸೊ ಇವಾಗ ಬೇರೆ ತುಂಬಾ ಮಂದಿ ನಮ್ಮಲ್ಲಿ ಚೇಂಜಸ್ ಆಗ ಅಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಅದೇ ತರ ನಮ್ಮನ್ನ ಥಿಂಕ್ ಮಾಡ್ತಾರ, ನಾವ್ ಅದನ್ನ ಥಿಂಕ್ ಮಾಡಕ್ಕಾಗಲ್ಲ. ಇವಾಗ ನಮ್ಗ್ ಗೊತ್ತಿರುತ್ತಲ್ಲ ನಾವೇನ್ ಕೆಲಸ ಮಾಡ್ತಿದ್ದೇವೆ, ಹೇಳುವಾರೆ ಹೇಳ್ತಾರೆ. ಬಿಕಾಸ್ ನಮ್ ಲೈಫ್ ಅನ್ನ ಅವ್ರು ನೋಡ್ಕೊಳಲ್ಲ, ನಾವೇ ನೋಡ್ಕೊಳ್ಬೇಕು. ಓಕೆ, ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದ್ದೆ, ಇಲ್ಲಿ ನಾವು ನೋಡ್ತಿದ್ದೇವೆ ಸಾಕಷ್ಟು ಪ್ರಶಸ್ತಿಗಳು ಎಲ್ಲ ಸಿಕ್ಕಿದೆ ನಿಮ್ಗೆ. ಸೊ ತುಂಬಾ ಒಂದು ಇಟ್ಕೊಳ್ಳುವಂತಹ ಒಂದು ಸಾಧನೆ ಯಾವ್ದು ಇದ್ರಲ್ಲಿ ನಿಮ್ಗೆ? ಫಸ್ಟ್ ನಾನು ಡಾನ್ಸರ್ ಅಂತ ಗೊತ್ತಿರ್ಲಿಲ್ಲ ನಂಗೆ. ಆಕ್ಚುಲಿ ನಾನು ಸಿಂಗಿಂಗ್ ಮಾಡ್ತಾ ಇದ್ದೆ ಬೇಸಿಕ್ಲಿ. ಸೊ ನಮ್ಗೆ ಪ್ರತಿಭಾ ಕಾರಂಜಿ ಅಂತ ಆಗ್ತಾ ಇರುತ್ತಲ್ವಾ, ಅದ್ರಲ್ಲಿ ಒಂದ್ ದಿವ್ಸ ಒಬ್ರಿಗೆ ಹುಷಾರಿರ್ಲಿಲ್ಲ ಡಾನ್ಸರ್ಗೆ. ಹಾಗಾಗಿ ನಾನು ರೀಪ್ಲೇಸ್ ಮಾಡಿದ್ದು ಜಸ್ಟ್ ಪ್ಲೇಸ್ಮೆಂಟಿಗೋಸ್ಕರ. ಸೊ ಕೊರಿಯೋಗ್ರಾಫರ್ ನನ್ನ ಡಾನ್ಸ್ ಸ್ಕಿಲ್ ನೋಡ್ಬಿಟ್ಟು ಒಳ್ಳೆ ಡಾನ್ಸ್ ಮಾಡ್ತಾರೆ, ನೀವು ಇದನ್ನು ಕಾಂಪಿಟೇಷನ್ ವಿನ್ ಆಗ್ತೀರಾ ಅಂತ ನಾನು ಫಸ್ಟ್ ಪ್ಲೇಸಿಗೆ ಆಗಿ. ಆಮೇಲೆ ನನ್ನ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ನಂದು ಅವತ್ತು ಕಾಲ್ ಕೂಡ ಏನೋ ಆಗಿ ಫ್ರಾಕ್ಚರ್ ಆಗಿತ್ತು ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಟೈಮ್ ಅಲ್ಲಿ. ಸೊ ಫೋಕ್ ಮಾಡ್ತಿದ್ವು ಅಲ್ಲ, ಮಲ್ಲ ಕಂಬದಲ್ಲಿ ಮಾಡ್ತಾರೆ. ಸೊ ಅದ್ರಲ್ಲಿ ನಾವು ಆದ್ರೂ ಅದು ಕಂಬಗಾಲಲ್ಲೇ ನಾನು ಪರ್ಫಾರ್ಮೆನ್ಸ್ ಮಾಡಿ ಫಸ್ಟ್ ಪ್ಲೇಸ್ ಹೊರಟ್ಬಿಟ್ಟೆ. ಅದು ಓಕೆ, ಅದರ ನಂತರ ನಿಮ್ಮ ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಸೊ ನಿಮ್ಗೆ ಪ್ರಶಸ್ತಿಗಳು ತುಂಬಾ ಬಂದಿದೆ, ಯಾವ್ದನ್ನೆಲ್ಲ ಮೇನ್ ಆಗಿ ಯಾವ್ದೆಲ್ಲ ಸಿಕ್ಕಿದೆ ಅಂತ ಮೆನ್ಷನ್ ಮಾಡ್ತೀರಾ? ನನ್ಗೆ ರೀಸೆಂಟ್ಲಿ ಸಾಧಕ ರತ್ನ ಪ್ರಶಸ್ತಿ ಬಂತು ಇಲ್ಲಿಂದ ಬೆಂಗಳೂರಲ್ಲಿ. ಓಕೆ, ಸೊ ಅದಂದ್ರೆ ಮೇಲೆ ಯಾರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಚೀವ್ ಮಾಡಿರ್ತಾರೆ, ಸೊ ಅವ್ರಿಗೆ ಆತರ ಸನ್ಮಾನ ಮಾಡ್ತಾರೆ. ಅದು ಮತ್ತೆ ತುಂಬಾ ಕಡೆ ಸನ್ಮಾನ ಆಗಿದೆ. ಆಮಂತ್ರಣ ಅಂತ ಒಂದು ಪ್ರೋಗ್ರಾಮ್ ಆಗುತ್ತೆ, ಅದು ಹಳದಂಗಡಿಯಲ್ಲಿ ಆಗೋದು. ಸೊ ಅಲ್ಲಿ ಕೂಡ ಬೆಳ್ತಂಗಡಿ ಬೆಳ್ತಂಗಡಿ ಅದ್ಬಿಟ್ಟು ಆಳ್ವಸಲ್ಲಿ ಅವಕಾಶ ಸಿಗು ತುಂಬಾ ಕಷ್ಟ. ಅಂದ್ರೆ ಅಲ್ಲೆಲ್ಲ ಪ್ರೊಫೆಷನಲ್ ಡಾನ್ಸರ್ಸ್ ಇರೋದು. ಬಿಕಾಸ್ ನಾನು ಒಬ್ರು ಟೀಚರ್ಸ್ ಮೂಲಕ ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಟ್ರೈನ್ ಮಾಡ್ತಾ ಇದ್ದೆ. ಅಂದ್ರೆ ನಿಮ್ಗೆ ಪ್ರತಿಭಾ ಕಾರಂಜಿ ಆತರ ಎಲ್ಲ ನಾನು ಜಡ್ಜ್ ಆಗಿ ಕೂಡ ಹೋಗಿದ್ದೇನೆ ತುಂಬಾ ಕಡೆ. ಅವಾಗ ನನ್ಗೆ ತುಂಬಾ ಮಂದಿ ನೋಡ್ಬಿಟ್ಟು ನನ್ ಸ್ಕಿಲ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಮೇಲೆ ನನ್ಗೆ ಗೊತ್ತಾಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಹೆಂಗ್ ಮಾಡ್ತಾರೆ. ಸೊ ಅವಾಗ ಕಾಂಪಿಟೇಷನ್ ಲೆವೆಲ್ ತುಂಬಾ ಜಾಸ್ತಿ ಇತ್ತು. ಬಿಕಾಸ್ ನಾನು SDM ಉಜಿರೆ ಅಲ್ಲಿ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೆ. ಸೊ ಅವಾಗ ಏನಾಯ್ತು, ಪ್ಲೇಸ್ ಅವ್ರಿಗೆ ನಮ್ ಟೀಮ್ಗೆ ಬಂದಿತ್ತು. ಅವಾಗ ಅಲ್ಲಿ ಅವ್ರಿಗೆ ಏನಿದೆ ಇದು ಹೆಂಗ್ ಬಂತು, ಕೊರಿಯೋಗ್ರಾಫರ್ ಯಾರು. ಸೊ ಅವಾಗ ಅವ್ರ ಒಂದು ಪರ್ಫಾರ್ಮೆನ್ಸ್ ಫೋಕ್ ಡಾನ್ಸ್ ತುಳುನಾಡ ವೈಭವ ಅವ್ರದ್ದು ನಡಾವಳಿ ಏನು ಪ್ರೋಗ್ರಾಮ್ ಆಗಿತ್ತು. ಸೊ ಅವಾಗ ಕರೆದು ನಮ್ದೊಂದು ಕೊರಿಯೋಗ್ರಾಫ್ ಮಾಡ್ಬೋದಂತ. ಸೊ ಅವಾಗ ಅಲ್ಲಿ ನನ್ಗೊಂದು ಅವಕಾಶ ಸಿಕ್ತು ಅಲ್ಲಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋದು. ಅಂದ್ರೆ ನಾರ್ಮಲ್ ಸ್ಟೂಡೆಂಟ್ಸಿಗೂ ಅಲ್ಲಂದ್ರೆ ಬೇರೆ ಬೇರೆ ಕಡೆ ಸ್ಟೂಡೆಂಟ್ಸ್ ಇರೋದು. ಸೊ ಈ ಊರಿನವರಲ್ಲ, ಕೆಲವು ಹೊರ ಕಡೆಯಿಂದ ಬಂದಿರೋ ಅವ್ರು ಟೀಚ್ ಮಾಡೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಅವ್ರಿಗೆ ಅದನ್ನು ನಾವು ಅರ್ಥ ಮಾಡಿಸ್ಬೇಕು. ಸೊ ಅವರನ್ನು ಒಬ್ಬೊಬ್ರು ಒಂದೊಂದ್ ತರ ಬಿಹೇವ್ ಇರುತ್ತೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನಂಗೆ. ಓಕೆ, ಈಗ ಕೆಲವೊಂದು ಜನರಿಗೆ ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಅವ್ರು ಏನು ಅವ್ರ ಬಗ್ಗೆ ಏನು ಅಂತ ಅನ್ನೋದು ಗೊತ್ತಿದೆ. ಇನ್ನು ಕೆಲವೊಬ್ರು ಕೆಲವೊಂದು ಜನರು
ಗೊತ್ತಿಲ್ಲದೆ ಏನೇನೋ ಅವ್ರ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ. ಹಾಗೇನೆ ಟ್ರಾನ್ಸ್ಜೆಂಡರ್ಸ್ ಕೂಡ, ಮಂಗಳಮುಖಿಯರು ಕೂಡ ಕೆಲವೊಬ್ರು ನಿಮ್ಮ ತರ ನೀವು ಹೇಳಿದ ಹಾಗೆ ಒಂದೊಳ್ಳೆ ಕೆಲಸ ಇಟ್ಕೊಂಡು ಆ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸಮಾಜಕ್ಕೆ ಕೂಡ ತುಂಬಾ ಅವರು ಆದರ್ಶರಾಗಿದ್ದಾರೆ. ಪ್ಲಸ್ ಅವರು ಕೂಡ ತುಂಬಾ ಬೆಳೀತಾ ಇದ್ದಾರೆ ಅವರ ಜೀವನದಲ್ಲಿ. ಬಟ್ ಕೆಲವೊಬ್ಬರಿಂದ ಟ್ರಾನ್ಸ್ಜೆಂಡರ್ ಗಳು ನಿಜವಾಗ್ಲೂ ಕೆಟ್ಟ ಹೆಸರನ್ನು ಪಡಿತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಅವರಿಂದವೇ ಅವರಿಗೇನೆ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಇಂಥ ಕೆಟ್ಟ ಮನಸ್ಥಿತಿರುವ ಜನರಿಗೂ ಮತ್ತೆ ಸ್ವಲ್ಪ ಕೆಟ್ಟ ಕೆಲಸದಲ್ಲಿ ತೊಡಗಿಕೊಂಡಿರುವ ಟ್ರಾನ್ಸ್ಜೆಂಡರ್ ಗಳಿಗೂ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಅವರವರ ವೈಯಕ್ತಿಕ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಸಮಾಜನ ಬದಲಿಸ್ಲಿಕ್ಕೆ ಟ್ರೈ ಮಾಡ್ತೇವೆ, ಬಟ್ ನಾವ್ ಎಲ್ರನ್ನೂ ಸರಿ ಮಾಡ್ಲಿಕ್ಕಾಗಲ್ಲ. ತುಂಬಾ ಕಷ್ಟ ಇದೆ. ಅದು ಅವರಿಗೆ ಮನವರಿಕೆ ಆಗ್ಬೇಕು, ನಾವೇನ್ ಮಾಡ್ತಾ ಇದ್ವಿ, ಸಮಾಜಕ್ಕೆ ಯಾವ ರೀತಿ ನಾವು ಒಂದು ಬಿಯಾಂಡ್ ಆಗಿರ್ಬೇಕು ಅಂತ. ಸೊ ಕಾಮನ್ ಪೀಪಲ್ಸ್ ಅಲ್ಲಿ ಕೂಡ ಅಷ್ಟೇ, ಒಳ್ಳೆಯವರು ಇರ್ತಾರೆ, ಅಷ್ಟು ಕೆಟ್ಟವರು ಕೂಡ ಇದ್ದೇ ಇರ್ತಾರೆ. ಸೊ ಹಾಗೆ ನಮ್ಮ ಇದ್ರಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸೊ ಎಲ್ಲರೂ ಸರಿ ಮಾಡಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀವಿ ನಾವು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಜನರನ್ನು ನೀಡ್ಲಿಕ್ಕೆ. ಓಕೆ. ಸೊ ಸಾಕ್ಷಾ ಅವರೇ, ಇಷ್ಟೊತ್ತು ನೀವು ನಮ್ಮೊಂದಿಗೆ ಇದ್ದು ನಿಮ್ಮ ಬಾಲ್ಯದ ದಿನಗಳಿಂದ ತೆಗೆದುಕೊಂಡು ಇಲ್ಲಿಯವರೆಗೆ ನಿಮ್ಮ ಎಲ್ಲಾ ಸಾಧನೆಗಳ ಬಗ್ಗೆ, ನೀವು ಪಟ್ಟ ಕಷ್ಟಗಳ ಬಗ್ಗೆ, ನಿಮ್ಗೆ ಏನೆಲ್ಲ ಅನಿಸಿತು ಬೇರೆ ಬೇರೆ ಹಂತಗಳಲ್ಲಿ, ಅದರೆಲ್ಲ ಬಗ್ಗೆ ನಮ್ಮೊಟ್ಟಿಗೆ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಸಮಯಕ್ಕಾಗಿ ನಾವು ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಇನ್ನೂ ತುಂಬಾ ಎತ್ತರಕ್ಕೆ ಬೆಳೀರಿ. ನಿಮ್ಮಿಂದಾಗಿ ಬೇರೆ ಮಂಗಳಮುಖಿಯರಿಗೆ ಸಹ ಒಂದು ಆದರ್ಶವಾಗಿ ಬದುಕಲಿಕ್ಕೆ ಒಂದು ಅವಕಾಶ ಸಿಗಲಿ. ಮತ್ತೆ ನಮ್ಮ ಲವ್ ರಿಬ್ಬನ್ ಯೂಟ್ಯೂಬ್ ಚಾನೆಲ್ಗೆ ನೀವು ನಿಮ್ಮ ಸಮಯವನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.